वासुदेवाय ॐ नमो नमो भगवते भगवते वासुदेवाय। वासुदेवाय। ॐ अज्ञानतिमिरान्धस्य ॐ अज्ञानतिमिरान्धस्य ज्ञानाञ्जनशलाकया ज्ञानाञ्जनशलाकया चक्षुरुन्मिलितं येन चक्षुर्मिलितं येन तस्मै श्रीगुरुवे नमः। तस्मै श्रीगुरुवे श्रीगुरुवे नमः। नमः। शिलाप्रपाद प्रणति। नम ॐ विष्णुपादाय नमो नमो विष्णुपादाय कृष्णप्रेष्ठाय भूतले कृष्णप्रेष्ठाय भूतले भूतले श्रीमते भक्तिवेदान्त श्रीमते श्रीमते भक्तिवेदान्त वेदान्त स्वामिनिते नामिने स्वामिनिते स्वामिनीति नामिने। नमस्ते सरस्वते देवे नमस्ते नमस्ते सरस्वते देवे गौरवाणी प्रचारिणे गौरवाणी गौरवाणी प्रचारिणी प्रचारिणी निर्विशेष शून्यवादी निर्विशेष निर्विशेष शून्यवादी शून्यवादी अरे, पाश्चात्य देशतारिणे पाश्चात्यादेशतारिणी राजादेशधारिणे। नम ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिते नामिने। ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಹರೇ ರಿಪೀಟ್ ಕೃಷ್ಣ. ಮಾಡಿದ್ರಂತಲ್ಲ. ಹರೇ ಕೃಷ್ಣ. ಹೌದು, ನಾನೇ ರಿಪೀಟ್ ಮಾಡಿದೆ. ಹೇಳಿ ಒಟ್ಟಾರೆ ಅದನ್ನ. ನಮೋ ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಾಮಿನಿ. ಗೌರವಾದಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ರಾಮ ಹರೇ. ಹರೇ ಹರೇ। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। जय श्री कृष्ण चैतन्य प्रभु नित्यानंद नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण. ಧನ್ಯವಾದಗಳು ಎಲ್ರಿಗೂ. ಹರೇ ಇಸ್ಕಾನ್ ಕೃಷ್ಣ ಶ್ರೀಲಾದ ಗೋವಿಂದ್ ಕಿ ಜೈ, ಶ್ರೀ ಧನ್ಯವಾದಗಳು. ಗೌರ್ನಿತಾಯ್ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಶುಕ್ರವಾರದ ದಿನ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 63ನೇ ಶ್ಲೋಕದವರೆಗೂ ನಾವು ತಿಳ್ಕೊಂಡ್ವಿ ಅನ್ಕೊಳ್ತೇನೆ ಅಲ್ಲ. 63 ಆಗಿದೆ ಅಲ್ಲ. ಹರೇ ಕೃಷ್ಣ. 63 ಆಗಿದೆ. ಆಗಿದೆಯಾ? 63 ಆಗಿದೆ. 63ರಲ್ಲಿ ಭಗವಂತ ಏನ್ ಹೇಳ್ತಾರೆ, ನಾನಿನ್ಗೆ ಇನ್ನು ಅತ್ಯಂತ ಒಂದು ರಹಸ್ಯಮಯವಾದದ್ದು ಜ್ಞಾನವನ್ನ ನಾನು ನಿನಗೆ ವಿವರಿಸಿದ್ದೇನೆ ಈಗಾಗ್ಲೇ. ಮತ್ತೆ ಇದನ್ನ ಕುರಿತು ನೀನೇನು ನಿರ್ಧಾರ ಮಾಡ್ತೀಯೋ ಅದು ನಿನಗ್ ಬಿಟ್ಟಿರುವಂತದ್ದು ಅಂತ ಹೇಳಿ. ಸೊ ನೀನು ಇದನ್ನ ವಿಮರ್ಶಿಸಿ ನಿನ್ಗೆ ಇಷ್ಟ ಬಂದಂತೆ ಮಾಡು ಅಂತ ಹೇಳಿ 63ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ. ಮುಂದುವರಿತಾ 64ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾರೆ ನೋಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 64ನೇ ಶ್ಲೋಕ.
ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ. ಎಳಿಬೇಡಿ. ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಸರ್ವ ಉಚ್ಚಾರಣೆ ಸರ್ವಗುಹ್ಯತಮಂ ಭೂಯಃ. ಅನುಸ್ವಾರ ನೋಡಿ, ಅಲ್ಲಿ ಮ ಬರುತ್ತೆ ಪ ವರ್ಗದಲ್ಲಿ, ಹಾಗಾಗಿ ಮ ಬರುತ್ತೆ. ಗುಹ್ಯತಮಂ ಭೂಯಃ ಶೃಣು ಮೇ, ಶೃಣು ಶೃಣು ಮೇ ಪರಮಂ ವಚಃ. ಹಾಗೆ ಇದು ಹೇಳ್ಬೇಕಂದ್ರೆ ಪರಮಂ ವಚಃ ಅಂತ ಬರುತ್ತೆ ಅಲ್ಲಿ, ಯಾಕಂದ್ರೆ ಅನುಸ್ವಾರ ವ ಇದೆ, ಅಯೋಗ ವಾಹಕಗಳಿಂದ ವ ಬರುತ್ತೆ. ಬಟ್ ನೀವು ಒಂದ್ ಹೇಗೆ ಕಲ್ತಿದ್ರೆ ಪರಮಂ ಅಂತಾನು ಕೂಡ ಹೇಳ್ಬಹುದು. ಮತ್ತೆ ಯಾರು ನಾನು ಸರಿಯಾಗಿ ಹೇಳ್ಬೇಕು ಅಂತ ನೀವು ಅನ್ಕೊಳ್ತೀರೋ ಅವರು ಪರಮಂ ವಚಃ, ಯಾಕಂದ್ರೆ ವ ಇದೆ, ವ ಇದ್ದಾಗ ಯ ಇದ್ದಾಗ ಲ ಇದ್ದಾಗ ಅದೇ ಅನುಸ್ವಾರ ಬರುತ್ತೆ. ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ. ಇಷ್ಟೋಸಿ ಇದನ್ನ ಬಿಡಿಸಿದಾಗ ಇಷ್ಟ ಅಸಿ ಅಂತ ಆಗುತ್ತೆ. ಸೊ ಅಲ್ಲಿ ಲೋಪ ಆಗಿದೆ, ಹಾಗಾಗಿ ನೀವು ಎಳಿಬೇಕು ದೀರ್ಘ. ಇಷ್ಟೋಸಿ ಮೇ ದೃಢಮಿತಿ. ಢ ದೊಡ್ಡದಿದೆ, ದೃಢಮಿತಿ. ದ್ರ ಹೇಳ್ಬಿಡಿ, ದೃಢಮಿತಿ. ದೃಢಮಿತಿ ತಥೋ ವಕ್ಷ್ಯಾಮಿ, ತಥೋ ವಕ್ಷ್ಯಾಮಿ ತೇ ಹಿತಂ. ಇದ್ರ ಅರ್ಥ ತಿಳ್ಕೊಳ್ಳೋಣ. ಸರ್ವಗುಹ್ಯತಮಂ ಅಂದ್ರೆ ಸರ್ವ, ಎಲ್ಲದಕ್ಕೂ ಕೂಡ, ಎಲ್ಲದಕ್ಕಿಂತನೂ ಕೂಡ ರಹಸ್ಯವಾದದ್ದು ಅಂದ್ರೆ ಅತ್ಯಂತ ರಹಸ್ಯವಾದ. ಭೂಯಃ ಅಂದ್ರೆ ಮತ್ತೊಮ್ಮೆ, ಶೃಣು ಕೇಳು, ಎಲ್ಲದಕ್ಕಿಂತನೂ ಗುಹ್ಯ, ಅತ್ಯಂತ ಗುಹ್ಯವಾದದ್ದನ್ನ ಮತ್ತೊಮ್ಮೆ ಕೇಳು. ಮೇ ಪರಮಂ ವಚಃ. ಯಾರಿಂದ ಕೇಳ್ಬೇಕು? ನನ್ನಿಂದ ಅಂತ. ಮೇ ಪರಮಂ ವಚಃ. ಸೊ ನನ್ನ ಪರಮ ವಚನವನ್ನ ಅಂತ ಹೇಳ್ತಾ ಇರುವಂತದ್ದು, ಅಥವಾ ನನ್ನ ಉಪದೇಶವನ್ನ ಅಂತ ಕೂಡ ಹೇಳ್ತಾರೆ. ವಚಃ ಅಂದ್ರೆ ಇಷ್ಟೋಸಿ ಮೇ ದೃಢಮಿತಿ. ಇಷ್ಟ ಅಸೀಮೆ. ಇಷ್ಟ ಅಂತಂದ್ರೆ ಇಲ್ಲಿ ಇಷ್ಟ ಹಸಿ ಅಂದ್ರೆ ಪ್ರಿಯನಾಗಿದ್ದವನಿಗೆ ಹೇಳ್ತಾರೆ ಇಷ್ಟ ಹಸಿ ಅಂತ ಹೇಳಿ. ಮೇ ಅಂತಂದ್ರೆ ನನಗೆ. ಸೊ ಇಷ್ಟ ಹಸಿ ಮೇ, ನೀನು ನನಗೆ ಅತ್ಯಂತ ಪ್ರಿಯನು. ದೃಢಮಿತಿ ಹೇಗೆ? ನಿಶ್ಚಯವಾಗಿಯೂ ಕೂಡ, ನಿಶ್ಚಿತವಾಗಿಯೂ ನೀನು ನನಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾ ಇರುವಂಥದ್ದು. ತಥೋ ವಕ್ಷ್ಯಾಮಿ ಮೇ ಹಿತಂ. ಅದ್ರಿಂದ, ತಥ ಅಂದ್ರೆ ಅದ್ರಿಂದ, ವಕ್ಷ್ಯಾಮಿ ಹೇಳ್ತೇನೆ. ಯಾಕೆ ಹೇಳ್ತೇನೆ? ತೇ ಹಿತಂ. ತೇ ಅಂದ್ರೆ ನಿನ್ನ ಒಂದು ಹಿತಕ್ಕಾಗಿ ಹೇಳ್ತೇನೆ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನಂತ ಕೊಡುತ್ತಂದ್ರೆ ಸರ್ವಗುಹ್ಯತಮಂ ಭೂಯಃ, ಅತ್ಯಂತ ರಹಸ್ಯವಾದ ಉಪದೇಶವನ್ನ ಮತ್ತೊಮ್ಮೆ ಕೇಳು. ಶೃಣು ಮೇ ಪರಮಂ ವಚಃ. ಶೃಣು ಅಲ್ಲಿ ಮೇಲೆ ಹೋಗುತ್ತೆ. ಮೇ ಪರಮಂ ವಚಃ ಅಂದ್ರೆ ನನ್ನ ಪರಮ ವಚನವನ್ನ ಅಥವಾ ಪರಮ ಉಪದೇಶವನ್ನ. ಇಷ್ಟೋಸಿ ಮೇ ದೃಢಮಿತಿ, ನೀನು ನನಗೆ ಅತ್ಯಂತ ಪ್ರಿಯನಾಗಿರುವುದರಿಂದ. ತಥೋ ವಕ್ಷ್ಯಾಮಿ ಮೇ ಹಿತಂ, ನಿನ್ನ ಹಿತಕ್ಕಾಗಿ ಇದನ್ನ ಹೇಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ? ನೀನು ನನಗೆ ಅತ್ಯಂತ ಪ್ರಿಯನಾಗಿರುವುದರಿಂದ ನಿನ್ನ ಹಿತಕ್ಕಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮತ್ತೆ ನನ್ನ ಪರಮ ಉಪದೇಶವನ್ನ ಮತ್ತೊಮ್ಮೆ ನಿನಗೆ ಹೇಳ್ತೀನಿ, ಗಮನವಿಟ್ಟು ಕೇಳು ಅಂತ ಹೇಳಿ ಬರ್ಕೊಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ, ಅನಂತ್ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಸ್ವಲ್ಪ ಬೇಗ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 64. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 64. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ. ಆಯ್ತು ಮಾತಾಜಿ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 65ನೇ ಶ್ಲೋಕ.
ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ತುಂಬಾನೇ ಸರಳವಾಗಿರುವಂತದ್ದು ಇರ್ಬೋದು ನಿಮ್ಗೆ ಇದೆಲ್ಲ. ಇದು ಎಲ್ಲದ್ರದ್ದೊಂದು ಸಾರ, ಭಗವದ್ಗೀತೆ ಒಂದು ಸಾರದ ಶ್ಲೋಕ. ಮನ್ಮನಾ ಭವ ಮದ್ಭಕ್ತೋ. ನಾಕೆ ಒತ್ತಿದೆ, ಎಲ್ಲಿ ದೀರ್ಘ ಇದೆ ನೋಡಿ, ನಾಕೆ ದೀರ್ಘ ಇದೆ. ಭವ ಭ ಮಹಾಪ್ರಾಣ ಮದ್ಭಕ್ತೋ, ದ ವ್ಯಂಜನ ಇರೋದ್ರಿಂದ ದಕ್ಕೆ ಬ ಒತ್ತು ಬಂದಾಗೆ ಓದ್ಬೇಕು. ಮದ್ಭಕ್ತೋ. ಮಧ್ಯಾಜಿ, ಮಧ್ಯಾಜಿ ದಕ್ಕೆ ಯ ಒತ್ತು ಬಂದಾಗ ಹೇಳ್ಬೇಕು. ಮಧ್ಯಾಜಿ ಮಾಂ ನಮಸ್ಕುರು. ಇಲ್ಲಿ ನೋಡಿ ಮಾಂ ನಮಸ್ಕುರು ಒಂದು, ಅಥವಾ ಮಾನ್ ನ ಇದೆಯಲ್ಲ ಅದು ಕೂಡ ಅನುಸ್ವರನೇ, ಅನುನಾಸಿಕಾನೇ. ನ ತ ಥ ದ ಧ ನ ಬರುತ್ತಲ್ಲ, ಹಾಗಾಗಿ ಮಾನ್. ಮಧ್ಯಾಜಿ ಮಾನ್ ನಮಸ್ಕುರು. ಮಾಮೇ ವೈಶ್ಯಸಿ. ಮಾಮೇ ವೈಶ್ಯಸಿ ಅದನ್ನ ಬಿಡಿಸಿದಾಗ ಮಾಂ ಏವ ಏಷ್ಯಸಿ ಅಂತ ಕರೀತಾರೆ. ಬಟ್ ಕೂಡಿ ಹೇಳಿ, ಮಾಮೇ ವೈಶ್ಯಸಿ. ಶ ಮೂರ್ಧನಿ ಶ ಇದೆ, ಮೇ ದೀರ್ಘ ಇದೆ, ಮಾ ಕೂಡ ದೀರ್ಘ ಇದೆ. ಮಾಮೇ ವೈಶ್ಯಸಿ ಸತ್ಯಂ ತೇ. ಸತ್ಯಂ ಇಲ್ಲಿ ಅನುನಾಸಿಕ ಇದೆ, ತ ಥ ದ ಧ ನ. ಇಲ್ಲಿ ಕೂಡ ಅನುನಾಸಿಕ ನ ಬರುತ್ತೆ. ಸತ್ಯನ್, ಸತ್ಯಂತೆ, ಸತ್ಯಂತೆ. ಮತ್ತೆ ಯಾರು ಸತ್ಯಂತೆ ಅಂತ ಹೇಳ್ತಿರೋ ಅದು ಸರಿ, ಬಟ್ ಸರಿಯಾದದ್ದು ಸತ್ಯನ್, ಸತ್ಯಂತೆ. ಪ್ರತಿಜಾನೇ ಪ್ರಿಯೋಸಿ ಮೇ. ನೋಡಿ ಎಲ್ಲ ದೀರ್ಘದಲ್ಲಿ ಎಳಿಬೇಕು. ಪ್ರಿಯೋ ಯೋಸಿ ಅಲ್ಲಿ ನೋಡಿ ಅವಗ್ರಹ ಇದೆ, ಬಿಡಿಸಿದಾಗ ಪ್ರಿಯ ಅಸಿ ಅಂತ ಆಗತ್ತೆ. ಓಕೆ, ಸರಿ, ಪ್ರಿಯ ಅಸಿ ಆಗತ್ತೆ. ಸೊ ಕೂಡಿ ಪ್ರಿಯೋಸಿ. ಲೋಪ ಆಗಿರೋದ್ರಿಂದ ಎಳಿಬೇಕು, ಯೋ ಪ್ರಿಯೋಸಿ. ಅರ್ಥ, ಇದರ ಅರ್ಥ ತಿಳ್ಕೊಳ್ಳೋಣ. ಮನ್ಮನಾ ಭವ ಮದ್ಭಕ್ತೋ. ಮನ್ಮನಾ ಭವ ಅಂದ್ರೆ ಏನು? ನನ್ನಲ್ಲೇ ಮನಸ್ಸನ್ನು ಇಡು ಅಂತ. ಮನ್ಮನ, ಮತ್ ಮನಾಹ ಅಂತ ಕರೀತಾರೆ ಇದಕ್ಕೆ. ನನ್ನನ್ನೇ ಕುರಿತು ಚಿಂತಿಸು ಅಥವಾ ನನ್ನಲ್ಲೇ ಮನಸ್ಸನ್ನ ಇಡು. ಮತ್ ಭಕ್ತ, ಮದ್ಭಕ್ತ ಅಂದ್ರೆ ಮತ್ ಭಕ್ತ. ಮತ್ ಭಕ್ತ ಅಂದ್ರೆ ನನ್ನ ಭಕ್ತನಾಗು. ಮಧ್ಯಾಜಿ ಅಂದ್ರೆ ಮತ್ ಯಾಜಿ ಅಂತ ಹೇಳಿ ಕರೀತಾರೆ. ಮತ್ ಯಾಜಿ ಅಂತಂದ್ರೆ, ಯಾಜಿ ಅಂದ್ರೆ ಆರಾಧಿಸು ಅಂತ, ಅಂದ್ರೆ ಪೂಜೆ ಮಾಡುವಂತ. ನನ್ನನ್ನೇ ಪೂಜಿಸು. ಮಾಂ ನಮಸ್ಕುರು, ನನಗೇ ನಮಸ್ಕಾರ ಮಾಡು. ಮಾಮೇ ವೈಶ್ಯಸಿ. ಇಲ್ಲಿ ಬಿಡಿಸಿದಾಗ ಮಾಂ ಏವ ಏಷ್ಯಸಿ ಅಂತ ಆಗುತ್ತೆ. ನೀನ ಮಾಂ ಏವ ವೈಶ್ಯಸಿ. ಮಾಂ ಅಂದ್ರೆ ನನ್ನನ್ನೇ ನೀನು ಏಷ್ಯಸಿ ಅಂದ್ರೆ ತಲುಪ್ತೀಯಾ, ಅಥವಾ ನನ್ನಲ್ಲೇ ನೀನು ಬರ್ತೀಯಾ ಅಂತ ಹೇಳ್ದ ಹಾಗೆ. ನನ್ನ ಕಡೆನೆ ನೀನು ಬರುವೆ. ಸತ್ಯಂತೆ, ಇದು ನಿನಗೆ ಸತ್ಯವಚನ. ಪ್ರತಿಜಾನೆ, ಪ್ರತಿಜಾನೆ ಅಂತ ಹೇಳ್ತಾ ಇರುವಂತದ್ದು ನಾನ್ ನಿನ್ಗೆ ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳಿ. ಇದು ಸತ್ಯ, ನಾನ್ ನಿನ್ಗೆ ಪ್ರತಿಜ್ಞೆ ಮಾಡ್ತೀನಿ. ಪ್ರಿಯ ಅಸೀಮೆ ಪ್ರಿಯೋಸಿಮೆ, ಪ್ರಿಯ ಅಸೀಮೆ ಪ್ರಿಯೋಸಿಮೆ, ನೀನು ನನಗೆ ಪ್ರಿಯನಾಗಿರುವುದರಿಂದ ಅಂತ ಹೇಳಿ ಹೇಳುವಂಥದ್ದು. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಒಂದೊಂದು ಲೈನು ಅಂತಂದ್ರೆ, ಮನ್ಮನಾ ಭವ ಮದ್ಭಕ್ತೋ, ನನ್ನನ್ನೇ ಮನಸ್ಸನ್ನು ಸ್ಥಿರಗೊಳಿಸಿ ನನ್ನ ಭಕ್ತನಾಗಿ ನನ್ನನ್ನೇ ಪೂಜಿಸು, ನನಗೇ ಶರಣಾಗಿ ನಮಸ್ಕಾರ ಮಾಡು ಅಂತ ಹೇಳಿ 2 ಲೈನ್ ಹೇಳುತ್ತೆ. 3ನೇ ಚರಣ ಏನ್ ಹೇಳುತ್ತೆ? ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ, ನನ್ನನ್ನೇ ತಲುಪ್ತೀಯ, ನಾನು ಇದನ್ನ ಪ್ರತಿಜ್ಞೆ ಮಾಡ್ತೇನೆ, ಮತ್ತೆ ಇದನ್ನ ನಾನು ಸತ್ಯವಚನವನ್ನ ಕೊಡ್ತೇನೆ, ಸತ್ಯವಚನವನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಒಟ್ಟಾರೆ ಏನ್ ಅರ್ಥ ಕೊಡ್ತೇನೆ? 4 ಚರಣ. ನನ್ನಲ್ಲೇ ಮನಸ್ಸನ್ನ ನೆಲೆಗೊಳಿಸು, ನನ್ನ ಭಕ್ತನಾಗು, ನನ್ನನ್ನೇ ಪೂಜಿಸು, ನನಗೇ ಶರಣಾಗು. ಹೀಗೆ ನೀ ಮಾಡಿದ್ರೆ ನೀನು ನಿಶ್ಚಿತವಾಗಿ ನನ್ನನ್ನೇ ತಲುಪ್ತೀಯ. ಸೊ ಇದನ್ನು ನಾನು ಪ್ರತಿಜ್ಞೆ ಮಾಡ್ತೇನೆ. ಏಕೆಂದ್ರೆ, ಯಾಕೆ ಪ್ರತಿಜ್ಞೆ ಮಾಡ್ಬೇಕು ಅವನಿಗೆ? ಯಾಕೆಂದ್ರೆ ನೀನು ನನಗೆ ಪ್ರಿಯನಾಗಿದ್ದೀಯಾ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮಾತಾಜಿ, ಹರೇ ಕೃಷ್ಣ. ಬಿ ಮಲ್ಜಮ್ಮ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಗೀತಾ ಎಂ ಮಾತಾಜಿ, ಹರೇ ಕೃಷ್ಣ. ಹೇಳಿ. ಹರೇ ಕೃಷ್ಣ.
ಮಾತಾಜಿ ಶ್ಲೋಕ 65 ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿಮಾಂ ನಮಸ್ಕುರು ಮಾವೇ ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಮಾತಾಜಿ Very good. ಎಲ್ಲಾಯ್ತು ಇಲ್ಲ ಏನೋ ತುಂಬಾ ಚೆನ್ನಾಗಿ ಹೇಳಿದ್ರು. ಇಲ್ಲ ಎಲ್ಲಿ ನೀವು ಅದು ನೀವೇ ಸರಿ ಮಾಡ್ಕೊಂಡ್ರಿ. ಎಲ್ಲಿ ನೀವು ತಪ್ಪು ಮಾಡಿದ್ರೆ ಅದು ನೀವೇ ಸರಿ ಮಾಡ್ಕೊಂಡ್ರಿ. ಅದೇ ಟ್ರೈ Very nice. ಮಾಡ್ತೀನಿ ಮಾತಾಜಿ, ಆದ್ರೆ ಒಂದೊಂದ್ಸತಿ ಆಗತ್ತೆ, ಏನ್ ಮಾಡ್ಲಿ ನಾನು. ಎಲ್ರಿಗೂ ಆಗತ್ತೆ ಮಾತಾಜಿ, ಎಲ್ರಿಗೂ ಆಗತ್ತೆ, ನನಗೂ ಆಗತ್ತೆ. ಮಾತಾಜಿ ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ, ನಾವು ನೋಡೇ ಇಲ್ಲ ನಿಮ್ಮನ್ನ. ಓಕೆ ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ ಸರಿ ಮಾತಾಜಿ. ನೆಕ್ಸ್ಟ್ ಹೇಳಿ. ಅಲ್ಲ ಅಷ್ಟ್ ಚೆನ್ನಾಗಿ ಹೇಳ್ಕೊಡ್ತೀರಾ, ನಿಮ್ ವಿಡಿಯೋನೇ ನೋಡ್ಲಿಲ್ಲ ಅಂದ್ರೆ ಈಗ ಏನ್ ಮಾತಾಜಿ ನಮ್ಗೆ? ಬೇಡ ಮಾತಾಜಿ, ಸೇವೆ ಅಷ್ಟೇ ಸಾಕು. ಅಲ್ಲ ಹಾಗಾಗಿದೆ ಈಗ. ಒಂದ್ಸತಿ ಮೆಮೊರಬಲ್ ಆಗ್ಬೇಕಲ್ಲ. ನಮ್ಮನ್ನ ಯಾರು ಗುರ್ತಿಸೋದ್ ಬೇಡ, ಕೇವಲ ಸೇವೆ ಕೊಟ್ರೆ ಸಾಕು ಅನ್ಸುತ್ತೆ. ಸಾಕು ಮಾತಾಜಿ, ಇದು ಇದೆ. ನಾನ್ ರಿಕ್ವೆಸ್ಟ್ ಹಾ ಮಾಡ್ಕೊತಾ ಹಾ ಹಾ, ಸರಿ 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 ಮಾತಾಜಿ, ಮಾಡೋಣ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾ, ಹೇಳಿ. ಶ್ಲೋಕ ಓದ್ತೇನ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಅತಿಜಾನೇ ಪ್ರಿಯೋಸಿ ಮೇ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಸರಿ ಹೇಳಿದ್ರಿ ಪ್ರಭುಜಿ, ಬಟ್ ಎಲ್ಲಿ ದೀರ್ಘಗಳು ಬರುತ್ತಲ್ಲ ಸ್ವಲ್ಪ ಅಲ್ಲಿ ಹೇಳಿ ಎಳಿಬೇಕು, ಅದ್ರ ಕೊಡೆಗೆ ಒಂದ್ ಸ್ವಲ್ಪ ಗಮನ ಕೊಡಿ. ಉಳಿದೆಲ್ಲ ಸರಿ ಇದೆ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 65 ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ. ಹರೇ ಕೃಷ್ಣ. ವೆರಿ ಗುಡ್. ಆದ್ರೆ ಮಾತಾಜಿ ಹಾ ಮಾತಾಜಿ ಆಯ್ತು. ವೆರಿ ಗುಡ್. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ. ಇಲ್ಲಿ ಸ್ವಲ್ಪ ನೋಡಿ, ಪುಸ್ತಕದಲ್ಲಿ ನೋಡಿ, ಅಲ್ಲಿ ಅನುನಾಸಿಕ ಬರುತ್ತೆ, ಇಲ್ಲಿ ಇಲ್ಲ. ನಾನ್ ತೋರ್ಸೋ PDF ಅಲ್ಲಿ ಇಲ್ಲ, ತ್ವಾಂ ಅಂತ ಬರುತ್ತೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮಾ ಶುಚಃ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಉಚ್ಚಾರಣೆ ಸರ್ವಧರ್ಮಾನ್, ವ್ಯಂಜನ ಇದನ್ನ ಪರಿತ್ಯಜ್ಯ, ತ್ಯ ಕೇಳಿಸ್ಬೇಕು ಎಂಡಿಗೆ, ಪರಿತ್ಯಜ್ಯ ಮಾಮೇಕಂ. ಇಲ್ಲಿ ಮಾಮೇಕಂ ಅಂತ ಹೇಳ್ಬೋದು, ಮತ್ತೆ ಇಲ್ಲಿ ಶರಣಂ ಇದೆ. ಸೊ ಹಾಗಾಗಿ ಕಮ್ ಹೇಳಿದ್ರೆ ಏನ್ ತೊಂದ್ರೆ ಇಲ್ಲ, ಯಾಕಂದ್ರೆ ಅವಾಗ ಯೋಗ ವಾಹಕಗಳಿದೆ, ಅದಕ್ಕೊಂದು ರೂಲ್ ಇದೆ. ಯಾವಾಗಾದ್ರೂ ಮತ್ತೆ ನನಗೆ ಇದು ಮುಗಿತಾ ಬಂತಲ್ಲ, ಒಂದ್ಸಲಿ ನಾನು ಹೇಳ್ತೇನೆ. ಮಾಮೇಕಂ ಮನೆ ಬರುತ್ತಲ್ಲಿ, ಯಾಕಂದ್ರೆ ಸ ಶ ಯೋಗ ವಾಹಕಗಳಿದೆ, ಸ ಶ ಎಲ್ಲ ಬಂದಾಗ ಮನೆ ಬರುತ್ತೆ. ಮಾಮೇಕಂ ಶರಣಂ ವ್ರಜ. ನೋಡಿ ಇಲ್ಲಿ ಶರಣಂ ಆದ್ಮೇಲೆ ವ ಇದೆ, ವ ಯ ಲ ಇದ್ದಾಗ ಅನುನಾಸಿಕ ಅದೇ ಬರ್ಬೇಕು ಅಂತ ಹೇಳಿದ್ದಾನೆ. ವ ಇದ್ದಾಗ ವ, ಲ ಇದ್ದಾಗ ಲ, ಯ ಇದ್ದಾಗ ಯ, ಲ ಯ ಇದ್ದಾಗ ಯ. ಶರಣಂ 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 ವ್ರಜ, ಮಾಮೇಕಂ ಶರಣಂ ವ್ರಜ. ಅಥವಾ ಶರಣಂ ಹೇಳಿದ್ರು ಏನ್ ತೊಂದ್ರೆ ಇಲ್ಲ, ಯಾಕಂದ್ರೆ ಅದನ್ನೇ ಕಲಿತಾ ಬಂದಿದ್ದೀರಾ ನೀವು, ಸಡನ್ ಆಗಿ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಹೇಳಿರೋದು. ಅಹಂ ತ್ವಾಂ. ಅಹಂ ಇಲ್ಲಿ ನೋಡಿ ತ್ವಾ ಇದೆ, ತ ವರ್ಗ ಎಲ್ಲಿ ಬರುತ್ತೆ, ತ ವರ್ಗದಲ್ಲಿ ಬರುತ್ತೆ. ತ ಥ ದ ಧ ನ ನ ಇರೋದ್ರಿಂದ ಅಹನ್, ಅಹನ್ ತ್ವಾಂ, ಅಹಂ ತ್ವಾನ್, ಅಹನ್ ಅಹನ್ ತ್ವಾಂ ಅಂತ ಬರುತ್ತೆ. ಅಥವಾ ನೀವು ಅಹಂ ಹೇಳಿದ್ರು ತೊಂದ್ರೆ ಇಲ್ಲ, ಅಹನ್ ತ್ವಾಂ, ಮನೆ ಬರುತ್ತೆ ಅಲ್ಲಿ. ತ್ವಾಂ ಸೊನ್ನೆ ಹಾಕ್ಬೇಕಲ್ಲಿ, ತ್ವಾ ಅಂತ ಓದ್ಬೇಡಿ ನೋಡಿ, ತ್ವಾಂ ಅಂತ ಹೇಳಿ. ಅಲ್ಲಿ ಒಂದ್ ಸ್ವಲ್ಪ ಸ್ಪೆಲ್ಲಿಂಗ್ ಟೈಪ್ ಮಿಸ್ಟೇಕ್ ಆಗಿದೆ. ಸರ್ವ ಪಾಪೇಭ್ಯೋ, ಸ ಅವ ಯೋಗ ವಾಹಕಗಳಿರೋದ್ರಿಂದ ತ್ವಾಂ ಅಂತೆ ಬರುತ್ತೆ, ಮ ಅನುಸ್ವಾರನೇ ಬರುತ್ತೆ. ಎಲ್ಲಿ ರೂಲ್ಸ್ ಅಪ್ಲೈ ಆಗುತ್ತೆ, ಯ ಲ ವ ಇದ್ದಾಗ ರೂಲ್ಸ್ ಅಪ್ಲೈ ಆಗುತ್ತೆ. ಮತ್ತೆ ಯಾವ ವರ್ಗದ ಅಕ್ಷರಗಳಿರುತ್ತೋ ಅವಾಗ ರೂಲ್ ಅಪ್ಲೈ ಆಗುತ್ತೆ. ಬಟ್ ಯಾವಾಗ ವರ್ಗದ ಅಕ್ಷರಗಳಿರೋದಿಲ್ವೋ, ಲೈಕ್ ಅಯೋಗ ವಾಹಕಗಳು ಉಳಿದಿದ್ದಲ್ಲ, ಶ ಸ ಹ
ಇವೆಲ್ಲ ಇರುತ್ತೋ ಆ ಸಮಯದಲ್ಲಿ ಮನೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಸಾಮಾನ್ಯವಾಗಿ ಮ ಅನುಸ್ವಾರನೇ ಅನುನಾಸಿಕನೇ ಬಳಸ್ತಾರೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಸರ್ವ ಪಾಪೇಭ್ಯ ಅಂತ 2 ಪದ ಬರುತ್ತೆ, ಅಲ್ಲಿ ಕೂಡಿ ಹೇಳಿ ಸರ್ವ ಪಾಪೇಭ್ಯೋ. ಮೋಕ್ಷ ಇಚ್ಛಾಮಿ. ಮೋಕ್ಷ ನೋಡಿ, ಕಕ್ಕೆ ಶ ಒತ್ತಿದೆ. ಮೋಕ್ಷ ಶ ಮೂರ್ಧನಿ ಶ ಹೇಳ್ಬೇಕು. ಮೋಕ್ಷ ಇಷ್ಯಾಮಿ. ಅದು ಕೂಡ ಮೂರ್ಧನಿ ಇದೆ. ಇಷ್ಯಾಮಿ. ಮಾ ಶುಚಃ. ಮಾ ಶುಚಃ. ಶು ಮೂರ್ಧನಿ ಎಲ್ಲ. ಶು ಶು ಶುಚಃ. ಶ ಶು ಶ ಶು ಹೇಗೆ ವ್ಯತ್ಯಾಸ ಬರುತ್ತೆ ನಾಲ್ಗೆಯಿಂದ ನೋಡಿ, ನೀವು ನೋಡ್ಕೊಂಡು ಇದ್ರ ಮಾಡ್ಕೊಳ್ಳಿ. ಓಕೆ, ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಸರ್ವಧರ್ಮಾನ್ ಪರಿತ್ಯಜ್ಯ. ಎಲ್ಲಾ ಧರ್ಮಗಳನ್ನ ತ್ಯಜಿಸಿ ಅಂತ. ಸರ್ವಧರ್ಮ ಅಂದ್ರೆ ಎಲ್ಲ ಧರ್ಮಗಳನ್ನ ಪರಿತ್ಯಜಿಸು. ಮಾಮೇಕಂ ಶರಣಂ ವ್ರಜ. ಪರಿತ್ಯಜಿಸಿ ಏನ್ ಮಾಡ್ಬೇಕು? ಭಗವಂತ ಹೇಳ್ತಾನೆ, ಏನಾದ್ರೂ ಮಾಡ್ಬೇಕಲ್ಲ ಒಂದು ಜೀವನದಲ್ಲಿ. ಏನು ಮಾಡದೇ ಇರ್ಲಿಕ್ಕೆ ಆಗಲ್ಲ ನಮ್ಗೆ. ಆಗ ಏನ್ ಮಾಡ್ಬೇಕು? ಮಾಂ ಏಕಂ ಶರಣಂ ವ್ರಜ. ನನ್ನನ್ನೇ ಶರಣಾಗು ಅಂತ ಹೇಳ್ತಾ ಇರುವಂತದ್ದು. ಅಥವಾ ನನ್ನಲ್ಲಿ ಮಾತ್ರ ಏಕಮಾತ್ರ ನೀನು ಶರಣಾಗು. ಆಮೇಲೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಅಹಂ ಅಂದ್ರೆ ನಾನು, ತ್ವಾಂ ಅಂದ್ರೆ ನಿನ್ನನ್ನ. ನಾನು ನಿನ್ನನ್ನ ಒಂದ್ ವೇಳೆ ನಾನು ಶರಣಾದ್ರೆ ಏನ್ ಮಾಡ್ತೀಯ ಅದನ್ನು ಕೂಡ ಹೇಳ್ತಾನೆ ನೋಡಿ. ಮೊದ್ಲೇದೇನ್ ಹೇಳ್ತಾನೆ? ನೀನ್ ಏನ್ ಮಾಡ್ಬೇಕು. ಆಮೇಲೆ 2ನೇ ಲೈನ್ ಅಲ್ಲಿ ಏನ್ ಹೇಳ್ತಾನೆ? ಎಲ್ಲಾ ಧರ್ಮವನ್ನ ತ್ಯಜಿಸಿ ಏನ್ ಮಾಡ್ಬೇಕು ನಾನು ಅಂದ್ರೆ ನನಗೆ ಶರಣಾಗತನಾಗು. ಶರಣಾಗತನಾದ್ರೆ ನನಗೆ ಏನ್ ಮಾಡ್ತೀಯಾ? ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ನಿನ್ನ ಎಲ್ಲಾ ನಾನು ನಿನ್ನನ್ನ ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸ್ತೇನೆ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಮೋಕ್ಷ ಅನ್ನೋದು ಕೆಳಗ್ ಬರುತ್ತೆ. ನಾನು ನಿನ್ನನ್ನ ಎಲ್ಲಾ ಪಾಪಗಳಿಂದ ಮುಕ್ತಿಗೊಳಿಸ್ತೇನೆ ಅನ್ನೋದು ಮೋಕ್ಷಯಿಷ್ಯಾಮಿ. ಮುಕ್ತಗೊಳಿಸ್ತೇನೆ. ಮಾ ಶುಚಃ. ಯಾವುದಕ್ಕೂ ದುಃಖ ಪಡಬೇಡ. ಶುಚಃ ಅಂದ್ರೆ ಏನು? ಚಿಂತಿಸಬೇಡ ಅಂತ ಹೇಳಿ. ಮಾ ಶುಚಃ, ಯಾವ್ದು ಚಿಂತಿಸಬೇಡ. ತೋಟರ್ ಏನರ್ಥ ಕೊಡುತ್ತೆ? ಎಲ್ಲಾ ವಿವಿಧ ಧರ್ಮದ ಕಲ್ಪನೆಗಳನ್ನ ನೀನ್ ಬಿಟ್ಟು ನನ್ನನ್ನೇ ಏಕೈಕ ಶರಣಾಗತಿಯಾಗಿ ಸ್ವೀಕರಿಸು. ನಾನು ನಿನ್ನನ್ನ ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸ್ತೇನೆ. ನೀನು ದುಃಖ ಪಡಬೇಡ ಅಂತ ಅರ್ಜುನನಿಗೆ ಕೃಷ್ಣ ಹೇಳುವುದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಜಯಲಕ್ಷ್ಮಿ ಮಾತಾಜಿ, ರವಿ ಪ್ರಭುಜಿ, ಕಾಂತಮಣಿ ಮಾತಾಜಿ, ಹರೇ ಕೃಷ್ಣ ಹೇಳಿ. ಶ್ಲೋಕ 66. ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. 3ನೇ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಇಲ್ಲ, ಪುಸ್ತಕ ಇದೆಯಾ ನಿಮ್ಮ ಹತ್ರ? ಭಗವದ್ಗೀತೆ ಇದೆಯಾ ನಿಮ್ಮ ಹತ್ರ? ನೋಡಿ. ಇದೆ. ಅಲ್ಲಿ ತ್ವಾಂ ಹೇಳ್ಬೇಕು ಅಂತ ಹೇಳಿದ್ದೆ ನಿಮ್ಗೆ. ಅಹಂ ತ್ವಾಂ ಅಲ್ಲಿ ಅನುಸ್ವಾರ ಬಿಟ್ಟಿದ್ದಾರೆ, ಪ್ರಿಂಟ್ ಆಗಿಲ್ಲ. ಹಾಗೆ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಸರಿ ಇದೆ ಮಾತಾಜಿ. ಮೂರ್ಧನಿ ಶ ಸ್ವಲ್ಪ ವ್ಯತ್ಯಾಸ ನೋಡ್ಕೊಳ್ಳಿ. ಮೋಕ್ಷಯಿಷ್ಯಾಮಿ. ಹರೇ ಕೃಷ್ಣ. ರವಿ ಪ್ರಭುಜಿ ಹೇಳಿ. ರವಿ ಪ್ರಭುಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಧನ್ಯವಾದಗಳು ಮಾತಾಜಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಈಗ ಮುಂದೆಲ್ಲ ಶ್ಲೋಕ ಬರ್ತಾ ಇರುವಂತದ್ದು ಉಪಸಂಹಾರ. ಇದೊಂದು ಸಾರಾಂಶ. ಏನು ಭಗವಂತ ಈಗೆಲ್ಲ ಹೇಳಿದ್ನೋ ಇಲ್ಲಿವರೆಗೂ ಅದು ಒಂದು ಕೊನೆಗೆ ಕನ್ಕ್ಲೂಷನ್ ಕೊಡ್ತಾ ಇದ್ದಾನೆ.
ಎಲ್ಲ ಓಕೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 67ನೇ ಶ್ಲೋಕ. ಇದಂ ತೇನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಇದಂ ತೇನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಇದರೊಂದು ಉಚ್ಚಾರಣೆ ಇದಂತೆ. ಅನುಸ್ವಾರ ಇದೆ, ಮಾದ್ರು ಹೇಳಿ ಅಥವಾ ನ ಇದನ್ ಅಥವಾ ಇದಂ ನ ಸರಿಯಾಗಿ ಬರುವಂತ ಅನುನಾಸಿಕ. ಇದಂತೆ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶು ಶ್ರೂಷವೇ ನ ಚಾಶು ಶ್ರೂಷವೇ. ದೊಡ್ಡ ಹೂ ಕೂಡಿದೆ, ಮತ್ತೆ ಮೂರನೇದು ಮೂರ್ಧನಿಷ ಇದೆ. ಚಾಶು ಶ್ರೂಷವೇ ವಾಚ್ಯಂ. ಇಲ್ಲಿ ನಾಚು ಶ್ರೂಷವೇ ಬಿಡಿಸಿದಾಗ ನ ಚ ಅಶುಶ್ರೂಷವೇ ಅಂತ ಆಗತ್ತೆ. ನ ಚ ಅಶುಶ್ರೂಷವೇ. ಕೂಡಿ ಹೇಳಿ. ನ ಚ ಅಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ನ ಚ ಮಾಂ ಯೋಭ್ಯಸೂಯತಿ. ಬಿಡಿಸಿದಾಗ ಯಹ ಅಭ್ಯಸೂಯತಿ ಅಂತ ಬರುತ್ತೆ. ಯಹ ಅಭ್ಯಸೂಯತಿ. ಹಾಗಾಗಿ ಕೂಡಿ ಹೇಳಿ. ಯೋಭ್ಯಸೂಯತಿ ಕೂಡಿ ಹೇಳಿ. ಲೋಪ ಆಗಿದೆ, ಅವಗ್ರಹ ಇದೆ, ಕೂಡಿ ಹೇಳಿ. ಕೃಷ್ಣ. ಇದರ ಒಂದು ಅರ್ಥ ತಿಳ್ಕೊಳ್ಳೋಣ. ಇದಂ ತೇ ನಾ ತಪಸ್ಕಾಯ. ಇದಂತೆ ಅಂದ್ರೆ ಇಲ್ಲಿ ಹಿಂದಿನ ಶ್ಲೋಕ ಏನ್ ಹೇಳಿರೋದು? ಉಪದೇಶವನ್ನ ಹೇಳ್ತಾ ಇರುವಂತದ್ದು ಇದಂತೆ. ಹಾಗಾಗಿ ಈ ಉಪದೇಶವನ್ನು ತೇ ನಿನಗೆ ನ ಅತಪಸ್ಕಾಯ ಅಂತ ಕರೀತಾರೆ. ನ ತಪಸ್ಕಾಯ ಅಂದ್ರೆ ಅತಪಸ್ಕಾಯ. ಅತಪಸ್ಕಾಯ ಅಂದ್ರೆ ತಪಸ್ಸಿಲ್ಲದವನಿಗೆ ಅಂತ ಇಲ್ಲಿ ಕರೆಯೋದು, ಅಥವಾ ತಪಸ್ಸು ಮಾಡದೇ ಇರುವಂತವನಿಗೆ. ಸೊ ಈ ಉಪದೇಶವನ್ನ ತಪಸ್ಸಿಲ್ಲದವರಿಗೆ ಅಥವಾ ತಪಸ್ಸು ಮಾಡದೇ ಇರುವವರಿಗೆ ನಾ ಭಕ್ತಾಯ ಕದಾಚನ ಅಥವಾ ನ ಅಭಕ್ತಾಯ. ನಾ ಭಕ್ತಾಯ ಅಂದ್ರೆ ನ ಅಭಕ್ತಾಯ ಅಂತ ಕರೀತಾರೆ ಬಿಡಿಸಿ. ಭಕ್ತಿ ಇಲ್ಲದವನಿಗೆ ಕದಾಚನ ಎಂದಿಗೂ ನ ವಾಚ್ಯಂ ಅಂತ ಬರುತ್ತೆ. ಹೇಳ್ಬಾರ್ದು ಅಂತ ಅದರ ಅರ್ಥ. ಯಾರಿಗೆ ತಪಸ್ಸಿಲ್ವೋ ಭಕ್ತಿ ಇಲ್ವೋ ಅವ್ರಿಗೆ ಹೇಳ್ಬಾರ್ದು. ನ ಚಾಶು ಶ್ರೂಷವೇ ಅಂದ್ರೆ ಶ್ರದ್ಧೆಯಿಂದ ಕೇಳಲು ಇಚ್ಛೆ ಇಲ್ಲದವನಿಗೆ ಅಂತ. ನ ಚಾಶು ಶ್ರೂಷವೇ. ಅಥವಾ ಯಾರು ಭಕ್ತಿ ಸೇವೆಯಲ್ಲಿ ತೊಡಗೋದಿಲ್ವೋ ಅವರಿಗೆ, ಇಲ್ಲದವರಿಗೆ ನ ಚ ಮಾಂ ಯೋಭ್ಯಸೂಯತಿ. ಯಹ ಅಭ್ಯಾಸೂಯತಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಅಭ್ಯಸೂಯತಿ ಅಂದ್ರೆ ಅಸೂಯೆ ಪಡುವವನಿಗೆ ಹೇಳ್ತಾರೆ ಅಭ್ಯಸೂಯತೆ, ಅಥವಾ ನಿಂದಿಸುವವನಿಗೂ ಹೇಳ್ತಾರೆ ಅಭ್ಯಸೂಯತಿ ಅಂತ. ನಿಂದಿಸುವವನಿಗೆ ನ ಚ ಮಾಂ ಅಭ್ಯಸೂಯತಿ. ನಿಂದಿಸುವವನಿಗೆ ಏನ್ ಹೇಳುತ್ತೆ ಅಂದ್ರೆ ಒಟ್ಟಾರೆ ಇದು ಈ ಉಪದೇಶವನ್ನ ತಪಸ್ಸಿಲ್ಲದವರಿಗೆ ನಾ ಭಕ್ತಾಯ ಕದಾಚನ, ಭಕ್ತಿ ಇಲ್ಲದವರಿಗೆ ಎಂದಿಗೂ ನ ಚಾಶು ಶ್ರೂಷವೇ ವಾಚ್ಯಂ, ಮತ್ತು ನನ್ನನ್ನ ನಿಂದಿಸುವವನಿಗೆ ಹೇಳಬಾರ್ದು. ನ ಚಾಶು ಶ್ರೂಷವೇ ವಾಚ್ಯಂ, ನನ್ನನ್ನ ನಿಂದಿಸುವವನಿಗೆ ಹೇಳ್ಬಾರ್ದು. ಮತ್ತೆ ಸಾರಿ ನಾ ಚಾಚು ಶುಶ್ರುವೆ ಅಂತಂದ್ರೆ ಶ್ರದ್ಧೆಯಿಂದ ಕೇಳಲು ಇಚ್ಛೆ ಇಲ್ಲದವನಿಗೆ ಹೇಳ್ಬಾರ್ದು ಅಂತ ಅರ್ಥ. ಕ್ಷಮಿಸಿ, 4ನೇ ಲೈನ್ ಹೇಳ್ದು ಒಮ್ಮೆನೆ. 3ನೇ ಲೈನ್ ಏನ್ ಹೇಳುತ್ತೆ? ನ ಚ ಆಶುಶ್ರೂಷವೇ ಅಂತಂದ್ರೆ ಶ್ರದ್ಧೆಯಿಂದ ಕೇಳಲು ಇಚ್ಛೆ ಇಲ್ಲದವನಿಗೆ ಹೇಳ್ಬಾರ್ದು. ನ ಚ ಮಾಂ ಯೋಭ್ಯಸೂಯತಿ, ಮತ್ತು ನನ್ನನ್ನ ನಿಂದಿಸುವವನಿಗೂ ಕೂಡ ಹೇಳ್ಬಾರ್ದು ಅಂತ ಇಲ್ಲಿ ಹೇಳ್ತಾನೆ. ಸೊ ಈಗ ಭಗವಂತ ಹೇಳ್ತಾ ಇರುವಂತದ್ದು ಪರಮ ರಹಸ್ಯವನ್ನ. ಆ ಉಪದೇಶವನ್ನ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ ಭಗವಂತ ಅವನಿಗೆ. ಮತ್ತೊಮ್ಮೆ ಪರಮ ಗುಹ್ಯವಾದ ಉಪದೇಶವನ್ನ ನಿನಗೆ ಕೊಡ್ತೀನಿ ಕೇಳು. ನಿನಗ್ ಕೊಡ್ತಾ ಇದ್ದಾನೆ, ಮತ್ತೆ ಯಾರಿಗೆ ಅದನ್ನ ಹೇಳ್ಬಾರ್ದು ಅದನ್ನು ಕೂಡ ಇಲ್ಲಿ ಹೇಳ್ತಾನೆ. ಈ ಪರಮ ರಹಸ್ಯ ಉಪದೇಶವನ್ನ ತಪಸ್ಸಿಲ್ಲದವರಿಗೆ, ತಪಸ್ಸಿಲ್ಲದವರಿಗೆ ಅಂದ್ರೆ ಯಾರು ಏಕಾಗ್ರ ಚಿತ್ತರಾಗಿ ಮಾಡೋದಿಲ್ಲ ಅದಕ್ಕೆ ಅವ್ರಿಗೆ. ಈಗ ಒಂದು ಉಪವಾಸ ಕೂಡ ತಪಸ್ಸೆ. ಈಗ ನಾವು ಎಲ್ಲರಿಗೂ ಈ ಪ್ರವಚನವನ್ನಾಗಿರ್ಲಿ ಅಥವಾ ತರಗತಿಯನ್ನಾಗ್ಲಿ ಯಾವುದೇ ಒಂದು ಡಿಸ್ಟ್ರಾಕ್ಷನ್ ಇಲ್ದೆ
ಅಥವಾ ಬೇರೆ ಕಡೆ ಗಮನ ಇಲ್ಲದೆ ಒಂದೇ ಕಡೆ ಏಕಾಗ್ರತೆಯಿಂದ ಕೇಳೋದು ಕೂಡ ತಪಸ್ಸೆ. ಓದುವಾಗ ನಾವು ಗಮನವಿಟ್ಟು ಓದೋದು ಕೂಡ ತಪಸ್ಸು. ಹಾಗೆ ಸ್ವೋಪದೇಶವನ್ನ ತಪಸ್ಸಿಲ್ಲದವರಿಗೆ, ಭಕ್ತಿ ಇಲ್ಲದವರಿಗೆ, ಶ್ರದ್ಧೆಯಿಂದ ಕೇಳಲು ಆಸಕ್ತಿ ಇಲ್ಲದವರಿಗೆ, ಹಾಗೂ ನನ್ನನ್ನ ನಿಂದಿಸುವವರಿಗೆ ಅಥವಾ ನನ್ನನ್ಗೆ ಅಸೂಯೆ ಪಡುವವರಿಗೆ ಎಂದಿಗೂ ಹೇಳ್ಬಾರ್ದು ಅಂತ ಭಗವಂತನೇ ಸ್ವತಃ ಹೇಳ್ತಾ ಇರೋದು ನೋಡಿ. ನಾವು ಮುಂದಾಗ್ತೇವೆ ಚರ್ಚೆ ಮಾಡ್ಲಿಕ್ಕೆ ಇತರರೊಂದಿಗೆ. ಯಾರಿಗೆ ಅವನ ಮೇಲೆ ವಿಶ್ವಾಸ ಇಲ್ವೋ ಅವ್ರಿಗೆ ಹೇಳಲೇಬಾರದು, ಸುಮ್ನೆ ಇದ್ಬಿಡ್ಬೇಕು ಅಂತ ಭಗವಂತನೇ ಹೇಳ್ತಾ ಇರೋದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಕವಿತಾ ಮಣಿ ಮಾತಾಜಿ, ಲೋಕಜೀವಿನಿ ಮಾತಾಜಿ, ಮಂಜುಳಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮತ್ತೆ ಶ್ಲೋಕ 67. ಇದಂ ತೇ ನ ತಪಸ್ಕಾಯ ನ ಭಕ್ತಾಯ ಕದಾಚನ್ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಗೊಂದಲ ಮಾಡ್ಕೋಬೇಡ್ರಿ. ವ್ಯಂಜನ ಇದ್ದಾಗ ಕದಾಚನ್ ಅಂತ ಬರುತ್ತೆ, ವ್ಯಂಜನ ಇಲ್ಲಲ್ಲ ಅಲ್ಲಿ, ಹಾಗಾಗಿ ಕದಾಚನ ಕದಾಚನ ಅಂದ್ರೆ ಮತ್ತೆ ಎಳಿಬಾರ್ದು, ಕದಾಚನ ಕದಾಚನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸರಿ, ಈಗ ಮುಂಚೆ ಹೇಳಿದ್ರಲ್ಲ ಅವರು ಮಾತಾಜಿ ಸರಿಯಾಗಿ ಹೇಳಿದ್ರಿ. ಆಯ್ತು ಮಾತಾಜಿ. ಇನ್ನೊಬ್ರು ಆಗ್ಬೇಕು ಅನ್ಸುತ್ತೆ. ಇಲ್ಲಿ ಇನ್ನೊಬ್ರು ಇದ್ದಾರೆ. ಶ್ಲೋಕ 67. ಹರೇ ಕೃಷ್ಣ ಮಾತಾಜಿ. ಇದಂ ತೇ ನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋऽಭ್ಯಸೂಯತಿ. ಧನ್ಯವಾದಗಳು. ಆಯ್ತು ಹರೇ ಕೃಷ್ಣ. ಸರಿ, ಇನ್ನೂ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 68ನೇ ಶ್ಲೋಕ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯಸಿ ಮದ್ಭಕ್ತೇಷ್ವಭಿದಾಸ್ಯತೆ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ಅಲ್ಲಿ ಸಂಶಯ ಬರುತ್ತೆ. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ಇದರೊಂದು ಉಚ್ಚಾರಣೆ ಯ ಇಮಂ. ಪಮ ಬರೋದ್ರಿಂದ ಅಲ್ಲಿನೂ ಕೂಡ ಇಮಂ ಮನೆ ಸಾಮಾನ್ಯವಾಗಿರುವಂತಹ ಒಂದು ಅನುನಾಸಿಕ. ಇಮಂ ಯ ಇಮಂ ಪರಮಂ. ಇಲ್ಲಿ ನೋಡಿ ಕ ವರ್ಗ ಬರುತ್ತೆ. ಕ ಕ್ಷ ಗ ಕ್ಷ ङ. ಪರಮಂ ಪರಮಂಗುಹ್ಯಂ ಪರಮಂಗುಹ್ಯಂ ಅಂತ ಬರುತ್ತೆ. ನೀವು ಪರಮಂ ಅಂತಾನು ಹೇಳ್ಬೋದು. ಗುಹ್ಯಂ ಇದರಿಂದ ಕೆಳಗಡೆ ಮತ್ತೆ ಗುಹ್ಯಂ ಅಂತೆ ಬರುತ್ತೆ. ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತೇಷ್ವಭಿಧಾಸ್ಯತಿ. ತುಂಬಾನೇ ಮಹಾಪ್ರಾಣಗಳಿದೆ ಇಲ್ಲಿ, ಗಮನಿಸಿ. ಮೂರ್ಧನಿ ಶ ಕೂಡ ಇದೆ, ದೀರ್ಘ ಇದೆ ಕಕ್ಕೆ. ಭಕ್ತೇಷ್ವಭಿದಾಸ್ಯತಿ. ಭಕ್ತಿಂ ಇಲ್ಲಿ ಮನೆ ಉಚ್ಚಾರ ಮಾಡ್ಬೇಕು, ಯಾಕಂದ್ರೆ ಮುಂದೆ ಇರುವಂತದ್ದು ಕೂಡ ಅನುನಾಸಿಕಾನೆ. ಭಕ್ತಿಂ ಮೈ ಪರಾಂ ಕೃತ್ವಾ. ಕ ವರ್ಗ ಇರೋದ್ರಿಂದ ಇಲ್ಲಿ ಪರಾಂ ಕೃತ್ವಾ ಅಂತ ಬರುತ್ತೆ. ಸರಿಯಾಗಿ ಪರಾಂ ಹೇಳಿದ್ರು ತಪ್ಪಿಲ್ಲ. ಮಾಮೇ ವೈಷ್ಯತ್ಯ ಸಂಶಯಃ. ಮಾಮೇ ವೈಷ್ಯತ್ಯ ಸಂಶಯಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಹೇಳ್ತೇನೆ. ಹರೇ ಕೃಷ್ಣ. ಮನೋರಮ ಪ್ರಭು ಮಾತಾಜಿ, ನಿರ್ಮಲಾ ಮಾತಾಜಿ, ಪದ್ಮಾ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ, ಬೇಗ ಹೇಳಿ ಸ್ವಲ್ಪ. ಶ್ಲೋಕ 68. ಯಾಹ್ಯಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ
संशयः। हरे कृष्ण माताजी। हरे कृष्ण माताजी। या इमं परमं गुह्यं दास्यति मद्भक्तेष्वभिधास्यति मद्भक्तेष्व मद्भक्तेष्वभिदास्यति भक्तिं मयि परमां कृत्वा मामे वैष्यत्य संशयः। ಸರಿ ಇಲ್ವಾ ಮಾತಾಜಿ? ಸರಿ ಬಂತು. ಮಾತಾಜಿ ಕ್ಷಮಿಸಿ, ಇದು ಅರ್ಥ ಹೇಳಿಲ್ಲ ಅನ್ಸುತ್ತೆ. ಓ ಹೇಳಿಲ್ವಾ? ಹೇಳಿದ್ರು ಇಲ್ಲ ಮಾತಾಜಿ. ಹೇಳಿದ್ರ? ಇಲ್ಲ 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 ಬಹುಶಃ ಅದು ಕ್ಷಮಿಸಿ ಹೇಳಿಲ್ಲ ಇಲ್ಲ ಹೇಳಿಲ್ಲ. ಮಾತಾಜಿ, ನಾನ್ ನಿಗಾ ಇಟ್ಟಿದ್ದೆ. ಹೇಳಿ. ಓಕೆ, ಇನ್ನೊಬ್ರು ಹೇಳ್ಬಿಡಿ, ನಾನು ಆಮೇಲೆ ಅರ್ಥ ಹೇಳಿ ಮುಂದಿನ ಶ್ಲೋಕಕ್ಕೆ ಹೋಗ್ತೇನೆ. ಇನ್ನೊಮ್ಮೆ ಹೇಳಿ. ಇನ್ನೊಬ್ರು ಒಬ್ರಿದ್ದಾರೆ ಅನ್ಸುತ್ತೆ. ಶ್ಲೋಕ ಹೇಳಿ. ನಿರ್ಮಲಾ ಮಾತಾಜಿ, ಪದ್ಮಾ ಮಾತಾಜಿ. ನಾನು ಹೇಳಿದೆ ಮಾತಾಜಿ. ಅಂದ್ರೆ ಆಯ್ತು ಇನ್ನೊಬ್ರು ಮಾತಾಜಿ, ಹೇಳ್ಬೇಕು 3 ನೋಡಿ. ಜನ. ಆಮೇಲೆ ಮಾತಾಜಿ ಮಾತಾಜಿ ಇದು ಮನೋರಮಾ ಮಾತಾಜಿ. ಮಾತಾಜಿ ಹೇಳ್ಬೇಕು. ಮಾತಾಜಿ ಲಿಂಕ್ ಹರೇ ಕೃಷ್ಣ ಮಾತಾಜಿ. ಯಾ ಭಾಗವತ ಹಾಕಿದ್ದಾರೆ ಇಮಂ ಮಾತಾಜಿ. ಪರಮಂ ಯಾ ಇಮಂ ಪರಮಂ ಗುಹ್ಯಾಂ ಮದ್ಭಕ್ತೇಷ್ವಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಏನ್ ಎಲ್ರು ಹೇಳ್ತಾ ಆದ್ರೆ ಇದ್ರಿ ಅನ್ಕೊಳ್ತಾರೆ. ಮಾತಾಜಿ? ಲಿಂಕ್ ನೋಡಿ ಮಾತಾಜಿ, ಬೇರೆ ಹಾಕಿದ್ದೀರಾ ಅನ್ಸುತ್ತೆ ಇವತ್ತು. ಹೌದಾ? ಪ್ರತಿದಿನ ಬರೋದಿಲ್ಲ. ಭಾಗವತ ಹೌದಾ? ಸ್ಕಂದ 2 ಯಾವ್ದೋ ಕ್ವಶನ್ ಅಂಡ್ ಇದು ಅಂತ ಹಾಕಿದ್ದೀರಾ ಅನ್ಸುತ್ತೆ. ಓ ನೋಡಿಲ್ಲ ಮಾತಾಜಿ. ಹರಿ ಸಾರಿ ಮಾತಾಜಿ, ನೋಡ್ತೀನಿ. ಇರ್ಲಿ ಪರ ಇಲ್ಲ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಇದ್ರ ಅರ್ಥವನ್ನು ತಿಳ್ಕೊಂಡ. ಇಮಂ ಪರಮಂ ಗುಹ್ಯಂ, ಯಹ ಅಂತ ಕರೀತಾರೆ. ಯಹ ಅಂದ್ರೆ ಯಾರು, ಇದಂ ಇಮಂ ಅಥವಾ ಇದಂ ಅಂತ ಹೇಳ್ತಾರೆ. ಇಮಂ ಅಂದ್ರೆ ಈ ಉಪದೇಶವನ್ನ, ಪರಮಂ ಗುಹ್ಯಂ, ಪರಮಂ ಗುಹ್ಯಂ ಅಂದ್ರೆ ಕೇವಲ ರಹಸ್ಯ, ಪರಮ ಗುಹ್ಯ ಅಂದ್ರೆ ಅತ್ಯಂತ ರಹಸ್ಯವಾದ, ಮದ್ಭಕ್ತೇಷ್ವಭಿಧಾಸ್ಯತೆ, ಮದ್ಭಕ್ತೇಶು ನನ್ನ ಭಕ್ತರಿಗೆ, ಅಭಿಧಾಸ್ಯತಿ ವಿವರಿಸಿ ಹೇಳುವನು ಅಂತ ಹೇಳ್ತಾರಂಥದ್ದು. ಅಂದ್ರೆ ಯಾರು ಈ ಉಪದೇಶವನ್ನ, ಈ ಅತ್ಯಂತ ರಹಸ್ಯವಾದ ಉಪದೇಶವನ್ನ ನನ್ನ ಭಕ್ತರಿಗೆ ವಿವರಿಸಿ ಹೇಳುವನು, ಭಕ್ತಿಂ ಮಯಿ ಪರಾಂ ಕೃತ್ವ, ಭಕ್ತಿಯನ್ನ ನನ್ನಲ್ಲಿ ಶುದ್ಧವಾಗಿ ಸ್ಥಾಪಿಸಿ ಅಂತ ಅರ್ಥ. ಭಕ್ತಿಂ ಮಯಿ ನನ್ನಲ್ಲಿ ಭಕ್ತಿಯನ್ನ, ಪರಾಂ ಕೃತ್ವ ಅಂದ್ರೆ ನನ್ನ ಶುದ್ಧವಾಗಿ, ಮಯಿ ಪರಾಂ ಅಂದ್ರೆ ನನ್ನಲ್ಲಿ ಶುದ್ಧವಾಗಿ, ಕೃತ್ವ ಅಂದ್ರೆ ಸ್ಥಾಪಿಸಿ, ಮಾಮೇ ವೈಷ್ಯತ್ಯ ಸಂಶಯ, ಮಾಂ ಏವ ನನ್ನನ್ನೇ ತಲುಪುವನು, ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾರಂತ. ಓಕೆ. ಇದಂ ಪರಮಂ ಗುಹ್ಯಂ, ಯಾರು ಈ ಅತ್ಯಂತ ರಹಸ್ಯ ಉಪದೇಶವನ್ನ ಮದ್ಭಕ್ತೇಶು ಅಭಿಧಾಸ್ಯತಿ, ನನ್ನ ಭಕ್ತರ ಉಪದೇಶಿಸುವನು, ಭಕ್ತಿಂ ಮಯಿ ಪರಾಂ ಕೃತ್ವ, ಅವನು ನನ್ನಲ್ಲಿ ಶುದ್ಧ ಭಕ್ತಿಯನ್ನ ಹೊಂದುತ್ತಾನೆ, ಅಥವಾ ಅವನಿಗೆ ನನ್ನಲ್ಲಿ ಶುದ್ಧ ಭಕ್ತಿ ದೊರಕುತ್ತೆ ಅಂತ. ಮಾಮೇ ವೈಷ್ಯತಿಯ ಸಂಶಯವಿಲ್ಲದೆ ನನ್ನನ್ನೇ ತಲುಪುವನು ಅಂತ ಹೇಳ್ತಾರೆ. ಒಂದು ಒಟ್ಟಾರೆ ಏನರ್ಥ ಕೊಡುತ್ತೆ, ಈ ಅತ್ಯಂತ ರಹಸ್ಯವಾದ ಉಪದೇಶವನ್ನ ನನ್ನ ಭಕ್ತಿಗೆ ಯಾರು ಹೇಳ್ತಾರೋ ಅಂತವರು ನನ್ನಲ್ಲಿ ಶುದ್ಧ ಭಕ್ತಿಯನ್ನ ಪಡಿತಾನೆ, ಹೊಂದುತ್ತಾನೆ, ಮತ್ತೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ, ಅವನು ನನ್ನನ್ನೇ ತಲುಪ್ತಾನೆ ಅಂತ ಹೇಳಿ ಭಗವಂತ ಆಶ್ವಾಸನೆಯನ್ನ ಕೊಡ್ತಾ ಇರುವಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಅದೇ ಲಿಂಕ್ ಹಾಕಿದ್ದೀನಿ, ಯಾರು ಹೇಳಿದ್ರು ಮಾತಾಜಿ? ನೋಡಿದೆ ನಾನು. ಮಾಡಬೇಕಿದ್ರೆ ಈಗ ಯಾರೋ ಒಬ್ರ, ನಾನೇ ಮಾಡ್ತಾ ಇದ್ದೀನಿ, ಅದು ಲಿಂಕ್ ಪ್ರತಿದಿನ ಬರೋ ತರ ಇಲ್ಲ, ಅದು ಅಷ್ಟೇ ತಗೊಳ್ತಾ ಇದೆ. ಇಲ್ಲ, ಕರೆಕ್ಟ್ ಆಗಿ ಇದೆ. ಚರಿತಾಮೃತ ಅಂತ ನೀವು ಎಷ್ಟು ರೌಂಡ್ ಇದ್ ಮಾಡ್ತೀರಾ, ಜಪ ಮಾಡ್ತೀರಾ, ಎಲ್ಲ ಬರ್ತಾ ಇದೆ, ಯಾವ್ದು ಇಲ್ಲ ಮಾತಾಜಿ. ನನ್ಗೆ ಒತ್ತಿದ್ರು ಅದ್ ಮುಂದೆ ಹೋಗ್ತಾ ಇಲ್ಲ. ಅದೇ ಐಡಿ ಕೇಳ್ತಿದೆ. ಮುಂದೆಯಿಂದ ಬಿಡಿ ಬಿಡಿ. ಪದ್ಮಾವತಿ ಮಾತಾಜಿ, ಪಾರ್ವತಮ್ಮ ಮಾತಾಜಿ, ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1 ನಿಮಿಷ, ಇನ್ನೊಂದು ಹೇಳ್ತೇನೆ. ಮುಗಿತಲ್ಲ, 3 ಜನ ಹೇಳಿದ್ದಾರೆ ಅದನ್ನ. 68ನ್ನ 69 ಹೇಳ್ತೇನೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 69ನೇ ಶ್ಲೋಕ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ.
ಭುವಿ ಎಳಿಬೇಡಿ. ಅನ್ಯ ಪ್ರಿಯತರೋ ಭುವಿ ನ ಚ, ಇನ್ನೊಮ್ಮೆ ಹೇಳ್ತೇನೆ, ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಉಚ್ಚಾರಣೆ ನ ಚ ತಸ್ಮಾನ್ ಮನುಷ್ಯೇಷು. ಇದನ್ನ ಬಿಡಿಸಿದಾಗ ತಸ್ಮಾತ್ ಮನುಷ್ಯೇಷು ಅಂತ ಹೇಳಿ 2 ಪದಗಳಾಗತ್ತೆ. ಕೂಡಿ ಹೇಳಿ ತಸ್ಮಾತ್ ತಸ್ಮಾನ್ ಮನುಷ್ಯೇಷು. ಸಕೆ ಮಾವತ್ತು ನಕೆ ಮಾವತ್ತು ಇದೆ ನೋಡಿ. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ, ಕಶ್ಚಿತ್ ಮೇ ಅಂತ ಕರೀತಾರೆ ಅದಕ್ಕೆ. ಕಶ್ಚಿನ್ಮೇ ಅಂತ ಹೇಳಿ ಕೂಡಿ ನಕೆ ಮಾವತ್ತಿದೆ. ಕಶ್ಚಿನ್ಮೇ, ಎಂಡಿಗೆ ಮ ಕೇಳಿಸ್ಲೇಬೇಕು, ಅದು ಒತ್ತು. ಪ್ರಿಯಕೃತ್ತಮಃ, ಪ್ರಿಯಕೃತ್ ಕೃ ಕೃ ಕ್ರ ಅಲ್ಲ, ಕೃ ಕ್ರೂ. ಈ ಕಡೆ ರೂನು ಕೇಳಿಸ್ಬೇಕು. ಕ್ರೂ ಕ್ರೂ ಅನ್ನಂಗಿಲ್ಲ. ನಮ್ಮ ತುಟಿ ಹೀಗೆ ಮುಂದೆ ಮಾಡೋಂಗಿಲ್ಲ, ಕ್ರೂ ಅಂತ ಹೇಳಿ. ಕೃ ಅಲ್ಲೇ ಬಾಯಿ ಅಗಲ ಇತ್ಕೊಂಡೇನೆ ಕೃ ಅಂತ ಬಾಯಲ್ಲಿ ಹೇಳ್ಬೇಕು. ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಇದ್ರ ಅರ್ಥನ ತಿಳ್ಕೊಳ್ಳೋಣ. ನ ಚ ತಸ್ಮಾತ್ ಮನುಷ್ಯೇಷು, ಇಲ್ಲಿ ನ ಚ ಅಂತ ಹೇಳ್ತಾ ಇರುವಂತದ್ದು ಯಾರು, ನ ಚ ಕಶ್ಚಿತ್, ಯಾರು ಇಲ್ಲ ಅಂತ ಹೇಳ್ತಾರೆ. ಏನು ನ ಚ ತಸ್ಮಾತ್ ಮನುಷ್ಯೇಷು, ಈ ಉಪದೇಶವನ್ನ ಯಾರು ಈ ಉಪದೇಶವನ್ನ ಪ್ರಸಾರ ಮಾಡುವವನಿಗಿಂತ ಅಂತ ಇದ್ರ ಅರ್ಥ. ನ ಚ ತಸ್ಮಾತ್ ಮನುಷ್ಯೇಷು, ಈ ಉಪದೇಶವನ್ನ ಪ್ರಸಾರ ಮಾಡುವವನಿಗಿಂತ ಕಶ್ಚಿನ್ಮೇ ಪ್ರಿಯಕೃತ್ತಮಃ, ಮಾನವರಲ್ಲಿ ನನಗೆ ಹೆಚ್ಚು ಪ್ರಿಯನಾದವನು ಯಾರು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಯಾರು ಇದನ್ನ ಪ್ರಸಾರ ಮಾಡ್ತಾರೋ ಭಗವದ್ಗೀತೆಯನ್ನ, ಅದಕ್ಕಾಗಿ ಹೇಳುವಂಥದ್ದು. ಯಾಕೆ ಇಸ್ಕಾನ್ ಈ ಎಲ್ಲ ಶ್ರೀಮದ್ ಭಗವದ್ಗೀತೆ, ಭಾಗವತಂ ಪ್ರಸಾರದಲ್ಲಿ ತೊಡಗಿದೆ. ಪುಸ್ತಕಗಳನ್ನ ಖರೀದಿ ಮಾಡಿ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿನೂ ಕೂಡ ಭಗವದ್ಗೀತೆ ಇರಬೇಕು ಅಂತ ಹೇಳೋದು ಕಾರಣ ಈ ಭಗವಂತ ಹೇಳಿರುವಂತಹ ಈ ಶ್ಲೋಕದಿಂದಾನೆ. ಶ್ರೀಲ ಪ್ರಭುಪಾದರು ಇದನ್ನ ಎಲ್ಲೆಡೆಗೂ ಕೂಡ ಪ್ರಸಾರ ಮಾಡ್ಲಿಕ್ಕೆ, ಎಲ್ಲರಿಗೂ ಪ್ರೀಚರನ್ನಾಗಿ ಮಾಡ್ಲಿಕ್ಕೆ ತುಂಬಾನೇ ಕೋರ್ಸ್ಗಳ ಮೂಲಕ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಮಾನವರಲ್ಲಿ ನನಗೆ ಹೆಚ್ಚು ಪ್ರಿಯನಾದವನು ಯಾರು ಇಲ್ಲ ಅಂತ 2ನೇ ಶ್ಲೋಕ ಹೇಳ್ತಾ ಇರುವಂತದ್ದು. ಯಾರು ನನ್ನ ಉಪದೇಶವನ್ನ ಪ್ರಸಾರ ಮಾಡುವವನ್ಗಿಂತ ಮಾನವರಲ್ಲಿ ನನಗೆ ಹೆಚ್ಚು ಪ್ರಿಯನಾದವನು ಯಾರು ಇಲ್ಲ. ಭವಿತಾ ನ ಚ ಮೇ ತಸ್ಮಾತ್, ಭವಿಷ್ಯದಲ್ಲಿಯೂ ಕೂಡ ಯಾರು ಇಲ್ಲ, ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ, ಭವಿಷ್ಯದಲ್ಲಿಯೂ ಕೂಡ ಯಾರು ಅವರಿಗಿಂತ ಪ್ರಿಯ ಇರುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನ್ ಅರ್ಥ ಕೊಡ್ತೇನೆ, 4 ಲೈನು. ಈ ಉಪದೇಶವನ್ನ ಪ್ರಸಾರ ಮಾಡುವವನಿಗಿಂತ ಮಾನವರಲ್ಲಿ ನನಗೆ ಹೆಚ್ಚು ಪ್ರಿಯನಾದವನು ಯಾರೂ ಇಲ್ಲ, ಭವಿಷ್ಯದಲ್ಲಿಯೂ ಯಾರೂ ಇರಲಾರರು ಅಂತ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ ಮಾತಾಜಿ, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ. ಪಾರ್ವತಮ್ಮ ಮಾತಾಜಿ, ರಾಜೇಶ್ವರಿ ಮಾತಾಜಿ, ರತ್ನ ಮಾತಾಜಿ, ಇನ್ನೊಬ್ರು ಯಾರೋ ಬೇರೆ ಮಾತಾಜಿ ಇದ್ರು, ಅವ್ರು ಹೋದ್ರ ಅನ್ಸುತ್ತೆ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಹರೇ ಕೃಷ್ಣ ಸ್ವಲ್ಪ ಎಲ್ರು ಮಾತಾಜಿ. ಬೇಗ ಹೇಳಿ. ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ, ರತ್ನ ಮಾತಾಜಿ ಹೇಳಿ. ಹರೇ ಕೃಷ್ಣ. ನ ಚ ತಸ್ಮಾನು ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಮಾತಾಜಿ ಸರಿ ಬಂದಿದೆ. ಮತ್ತೆ ಕಶ್ಚಿನ್ ಮೇ ಅದೊಂದೇ, ಉಳಿದುದೆಲ್ಲ ಸರಿ ಇದೆ. ಫಸ್ಟ್ ಟೈಮ್ ಮಾತಾಜಿ ಹೇಳಿದ್ದು ಇದೆ, ಫಸ್ಟ್ ಟೈಮ್. ಹರೇ ಕೃಷ್ಣ. ರತ್ನ ಮಾತಾಜಿ ಹೇಳಿ. ರತ್ನ ಮಾತಾಜಿ. ಹರೇ ಕೃಷ್ಣ. ರೇಖಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 69. ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಇದು ಅನ್ಯ ಹೇಳ್ತಿರ್ತೀರಲ್ಲ ಮಾತಾಜಿ, ಅನ್ಯ ಪ್ರಿಯತರು, ಅನ್ಯ ಪ್ರಿಯತರು ಇದೆಯಲ್ಲ ಮುಂದೆ, ಅದೊಂದ್ ಸ್ವಲ್ಪ ಅನ್ಯ ಪ್ರಿಯತರು ಹೀಗೆ ಬಂದ್ರೆ ಹ ಕೇಳಿಸುತ್ತೆ. ಅನ್ಯ ಪ್ರಿಯತರೋ ಭುವಿ.
ಅನ್ಯ ಪ್ರಿಯತರೋ ಭುವಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಆಯ್ತು ಮಾತಾಜಿ. ಹರೇ ಆಯ್ತು ಮಾತಾಜಿ. ಸರಿ, ಹರೇ ಕೃಷ್ಣ ಇನ್ನೊಂದು ಶ್ಲೋಕ ಮಾತಾಜಿ. ನೋಡೋಣ. ಹೇಳ್ತೀರಾ? ಮಾತಾಜಿ ಇಲ್ಲ ಹೇಳಿ. ಮಾತಾಜಿ 68 ಅಲ್ಲಿ ಥರ್ಡ್ ಲೈನ್ ಯಾವ ತರ ಉಚ್ಚಾರಣೆ ಮಾಡ್ಬೇಕು ಅಂತ. ಪರಾಂಕೃತ್ವ. 3ನೇ ಚರಣನಾ? ಭಕ್ತಿಂ ಮಯಿ ಪರಾಂ ಕೃತ್ವಾ, ಅದೇನಾ? ಪರಾಂ ಅಂತನಾ? ಮಾತಾಜಿ ಅದೇ ಪರಾಂ ಅಂತ ಬರಲ್ಲ. ಇಲ್ಲಿ ಪರಾಂ ನೀವು ಸಾಮಾನ್ಯವಾಗಿ ಮನೆ ಕಲ್ತುಕೊಂತ ಬಂದಿದ್ದೀರಾ, ಹಾಗಾಗಿ ಮನು ಹೇಳ್ಬೋದು ನೀವು. ಬಟ್ ಸರಿಯಾದ ವಿಧಾನ ಏನು ಅಂದ್ರೆ ಇಲ್ಲಿ ಕ ವರ್ಗ ಇದೆ, ಹಾಗಾಗಿ ಕ ಖ ಗ ಘ ङ ಬರುತ್ತೆ. ಹಾಗಾಗಿ ಪರಾಂಕೃತ್ವ ಪರಾಂಕೃತ್ವ ಬರುತ್ತೆ ಸರಿಯಾಗಿ, ಸರಿಯಾದ ಅನುನಾಸಿಕ. ಪರಾಂಕೃತ್ವ ರೈಟ್ ಮಾತಾಜಿ. ಪರಾಂಕೃತ್ವ. ಪರಾಂಕೃತ್ವ. ಅಟ್ಲೀಸ್ಟ್ ಅನ್ಲಿಕ್ ಬರ್ಲಿಲ್ಲ ಆದ್ರೂ ಗೊತ್ತಾದ್ರೂ ಇರ್ಲಿ, ಹೀಗೆ ಆಕ್ಚುಲಿ ಸರಿಯಾಗಿ ಹೀಗೆ ಇದೆ ಅಂತ ಹೇಳಿ. ನೆಕ್ಸ್ಟ್ ಒಂದ್ ಶ್ಲೋಕ ಮಾಡೋಣ, ಆಗತ್ತೆ. ಕೊನೆಯ ಶ್ಲೋಕ ಶ್ರೀಮದ್ ಭಗವದ್ಗೀತೆ. ಇನ್ನು 15 ನಿಮಿಷ ಇದೆಯಲ್ಲ ಮಾತಾಜಿ. ಸರಿ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 70ನೇ ಶ್ಲೋಕ. ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದ ಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತೇಃ. ಇನ್ನೊಮ್ಮೆ ಹೇಳ್ತೀನಿ. ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಇದರೊಂದು ಉಚ್ಚಾರಣೆ. ಅಧ್ಯೇಷ್ಯತೆ, ಅಧ್ಯೆ ನೋಡಿ, ಮಹಾಪ್ರಾಣಗಳಿದೆ, ದೀರ್ಘ ಇದೆ. ಅಧ್ಯೇಷ್ಯತೆ, ಶ ನೋಡಿ ಮೂರ್ಧನೆ ಶ. ಅಧ್ಯೇಷ್ಯತೆ ದೀರ್ಘ ಇದೆ, ತಕ್ಕೆ ಎಳಿಬೇಕು. ಚಯ ಇಮಂ, ಇಮಂ ಮುಂದೆ ಏನಿದೆ ನೋಡಿ, ಅಲ್ಲಿ ಅನುನಾಸಿಕ ಅನುಸ್ವಾರ ಇರೋದ್ರಿಂದ ಮುಂದೆ ಏನಿದೆ ಧ ಇದೆ. ಧ ಅಂದ್ರೆ ಯಾವ ವರ್ಗದಲ್ಲಿ ಬರುತ್ತೆ? ತ ವರ್ಗದಲ್ಲಿ ಬರುತ್ತೆ. ತ ಥ ದ, ತ ವರ್ಗದಲ್ಲಿ ಬರುತ್ತೆ. ಹಾಗಾಗಿ ತ ಥ ದ ಧ ನ, ಕೊನೆಗೆ ನ. ಹಾಗಾಗಿ ಇಮನ್, ಸರಿಯಾಗಿ ಇಮನ್ ಅಂತ ನೀವು ಹೇಳೋದಾದ್ರೆ ಇಮಂ ಹೇಳಿದ್ರು ತಪ್ಪಿಲ್ಲ. ಇಮನ್ ಧರ್ಮ್ಯಂ. ಇಲ್ಲಿ ಧರ್ಮ್ಯಂ ಅಂತ ಯಾಕೆ ಕಾರಣ? ಮುಂದೆ ಸ ಇದೆ. ಅಯೋಗ ವಾಹಕಗಳು ಏನೇ ಬಂದ್ರು ಕೂಡ ನೀವು ಮ ಹೇಳ್ಬಹುದು. ಧರ್ಮ್ಯಂ, ಧರ್ಮ್ಯಂ ಸಂವಾದ ಮಾವಯೋಹೋ. ಇಲ್ಲಿ ನೋಡಿ, ಇದನ್ನ ಬಿಡಿಸಿದಾಗ ಸಂವಾದಂ ಆವಯೋಹೋ ಅಂತ ಕರೀತಾರೆ. ಬಿಡಿಸಿದ್ರೆ ಕೂಡಿ ಸಂವಾದ ಮಾವಯೋಹೋ. ಸಂ ಅನುಸ್ವಾರ ಇರೋದ್ರಿಂದ ಮುಂದೆ ಏನಿದೆ ವ ಇದೆ. ಹಾಗಾಗಿ ವ ಯ ಲ ಬಂದಾಗ ಏನಿರುತ್ತೋ ಅದೇ ಬರುತ್ತೆ ಅನುಸ್ವಾರಕ್ಕೆ. ಸಂವೇ ಬರುತ್ತೆ. ಸಂವಾದ, ಸಂವಾದ ಅನ್ಬೇಡಿ. ಸಂವಾದ ಅಂದ್ರೆ ತಪ್ಪು, ಸಂ ಅಂದ್ರೆ ತಪ್ಪು. ಬೇಕಂದ್ರೆ ಅನುಸ್ವಾರದ ಮೇಲೆ ವ ಅಂತ ಬರ್ಕೊಳ್ಳಿ. ಸಂವಾದ ಮಾವಯೋಹೋ. ಇದು ಮಾತ್ರ ತಪ್ಪು ಮಾಡ್ಬೇಡಿ. ಯಾಕಂದ್ರೆ ಇಲ್ಲಿ ಉಳಿದ ಕಡೆ ಎಲ್ಲ ನೀವು ಧರ್ಮ್ಯಂ, ಇಮಂ, ತೇನಾಹಂ ಮ ಹೇಳ್ತೀರಾ, ಓಕೆ ತಪ್ಪಲ್ಲ. ಬಟ್ ಇದು ಏನ್ ಮಧ್ಯೆ ಹೇಳ್ತಿರಲ್ಲ, ಮಧ್ಯ ಸಮ ಆದ್ಮೇಲೆ ಅನುಸ್ವಾರ ಇದೆಯಲ್ಲ, ಅದನ್ನ ಮಾತ್ರ ತಪ್ಪು ಹೇಳ್ಬಾರ್ದು, ಅದನ್ನ ಸರಿಯಾಗಿ ಹೇಳ್ಬೇಕು. ಸಂವಾದ, ಸಂವಾದ ಮಾವಯೋಹೋ ಜ್ಞಾನ ಯಜ್ಞೇನ. ಇದು ಯಾಕೆ ಸರಿಯಾಗಿ ಉಚ್ಚಾರಣೆ ಮಾಡ್ಬೇಕು ಅಂತ ಹೇಳೋದು ಗೊತ್ತಾ? ಈಗ ಇಲ್ಲಂದ್ರೆ ನಾವು ಮಾಡ್ತಾ ಇರುವಂತ ಶ್ಲೋಕ ಭಗವಂತನಿಗೆ ಮುಟ್ಟೋದಿಲ್ಲ, ಮಂತ್ರ ತಲುಪೋದಿಲ್ಲ. ಹಾಗಾಗಿ ನಾವು ಮಂತ್ರದ ಉಚ್ಚಾರಣೆ ಸಮಯದಲ್ಲಿ ಆಗುವಂತಹ ತಪ್ಪಿಗೆ ಕ್ಷಮಾಪಣೆ ಮಂತ್ರ ಕೇಳ್ತೇವೆ, ಕ್ಷಮೆ ಕೇಳ್ತೇವೆ. ಹಾಗಾಗಿ ನಾವು ಮತ್ತೆ ತಪ್ಪು ಮಾಡೋದು ಕ್ಷಮೆ ಕೇಳೋದು, ತಪ್ಪು ಮಾಡೋದು ಕ್ಷಮೆ ಕೇಳೋದಾದ ಅರ್ಥ ಏನಿದೆ? ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಲ್ಲ. ಹಾಗಾಗಿ ತಪ್ಪು ಮಾಡಿದ್ರುನು ತಿದ್ಕೊಳ್ಳುವಂತ ಒಂದು ಕಲೆನೂ ನಮ್ಗೆ ಗೊತ್ತಿರ್ಬೇಕಲ್ಲ, ಪಾಶ್ಚಾತ್ತಾಪ ಅಂತ ಕರೀತಾರೆ. ಹಾಗೆ ಒಂದು ತಿದ್ಕೊಳ್ಳುವಂಥದ್ದು ಇರ್ಬೇಕು, ಹಂತ ಹಂತವಾಗಿ ಮಾಡ್ಬೇಕು. ಅದು ಒಮ್ಮೆ ನಮ್ಗೆ ಆಗಲ್ಲ, ಎಲ್ಲರಿಗೂ ಹಂತ ಹಂತವಾಗಿ ಮಾಡ್ಬೇಕು. ಜ್ಞಾನ ಯಜ್ಞೇನ ತೇನಾಹಂ. ಜ್ಞಾನ ಯಜ್ಞೇನ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಜ್ಞಾನ ಬೇರೆ, ಯಜ್ಞೇನ ಬೇರೆ, ಕೂಡಿ ಹೇಳಿ. ಜ್ಞಾನ ಯಜ್ಞೇನ ತೇನಾಹಂ. ತೇನ ಅಹಂ ಅಂತ ಕರೀತಾರೆ. ಇಲ್ಲಿನೂ ಕೂಡ ತೇನ ಅಹಂ ಅಂತ ಹೇಳಿ, ಯಾಕಂದ್ರೆ ಮುಂದೆ ಈ ಅನ್ನುವಂಥದ್ದು ಸ್ವರ ಇದೆ. ಹಾಗಾಗಿ ಅಲ್ಲಿ ಹಂ, ತೇನಾಹಂ ಅಂತ ಬರುತ್ತೆ. ಇಷ್ಟ ಸ್ಯಾಮಿತೆ, ಇಷ್ಟ ಅಂತ ಹೇಳ್ಬೇಡಿ, ಇಷ್ಟಸ್, ಇಷ್ಟಸ್, ಇಷ್ಟಸ್ ಅಲ್ಲಿ ಹ ಕೇಳಿಸುತ್ತೆ. ಇಷ್ಟ ಸ್ಯಾಮಿತಿ, ಇಷ್ಟ ಸ್ಯಾಮಿತಿ. ಅಂದ್ರೆ ಒಮ್ಮೆ ಇಮಿಡಿಯೇಟ್ ಆಗಿ
ಆದ್ಮೇಲೆ ಸ ತಗೊಂಡ್ಬಿಡ್ಬೇಕು. ಇಷ್ಟಸ್ಯಾಮಿತಿ ಸ ಒಂದು ಒತ್ತು ಬಂದಾಗಿ ಕೇಳಿಸುತ್ತೆ. ಇಷ್ಟಸ್ಯಾಮಿತಿ ಮೇ ಮತಿಹಿ, ಅಲ್ಲಿ ನಮ್ಗೆ ವಿಸರ್ಗ ಕೇಳಿಸ್ಬಿಡುತ್ತೆ. ಇಷ್ಟಸ್ಯಾಮಿತಿ ಮೇ ಮತಿಹಿ. ಇದೊಂದು ಅರ್ಥ ತಿಳ್ಕೊಳ್ಳೋಣ. ಯ ಅಧ್ಯೇಷ್ಯತೆ ಚ ಇಮಂ ಅಂದ್ರೆ ಅಧ್ಯೇಷ್ಯತೆ ಅಂದ್ರೆ ಅಧ್ಯಯನ ಮಾಡುವವನಿಗೆ ಹೇಳ್ತಾ ಇರುವಂತ ಅಧ್ಯೇಷ್ಯತೆ ಚ ಇಮಂ. ಇಮಂ ಅಂದ್ರೆ ಈ ಒಂದು ಇದನ್ನ ಯಾವ್ದು ಭಗವಂತ ಹೇಳ್ತಾರಂತ ಉಪದೇಶವನ್ನ ಅಧ್ಯಯನ ಮಾಡುವನು. ಇಮಂ ಧರ್ಮ್ಯಂ ಸಂವಾದ ಮಾವಯೋಹೋ, ಈ ಒಂದು ಧರ್ಮಯುಕ್ತವಾದ ಸಂವಾದ. ಸಂವಾದ ಅಂದ್ರೆ ಇಲ್ಲಿ ಹೇಳ್ತಾರೆ ಧರ್ಮ್ಯಂ, ಧರ್ಮಯುಕ್ತವಾದ ಭಗವಂತನ ಹೇಳ್ತಾ ಇರುವಂತದ್ದು. ನಾವು ಏನ್ ಸಂವಾದ ಮಾಡ್ತಾ ಇದೀವಲ್ಲ ಧರ್ಮಯುಕ್ತವಾದದ್ದು. ಸಂವಾದ ಮಾವಯೋಹೋ, ಸಂವಾದಂ ಅಂದ್ರೆ ಸಂಭಾಷಣೆಯನ್ನು, ಆವಯೋಹೋ ಅಂದ್ರೆ ಇಲ್ಲಿ ಸಂಭಾಷಣೆ ಯಾರ್ಯಾರ ಮಧ್ಯೆ ನಡೆಯುತ್ತೆ? ಇಬ್ಬರ ಮಧ್ಯೆ ಅಲ್ಲ, 1 to 1, 1 to many, ಈ ತರ ಹೇಳ್ತಾರೆ. ಇಲ್ಲಿ 1 to 1 ನಡೀತಾ ಇರುವಂತದ್ದು ಅರ್ಜುನ ಮತ್ತೆ ಕೃಷ್ಣನ ಜೊತೆಗೆ. ಹಾಗಾಗಿ ಇಲ್ಲಿ ನಮ್ಮಿಬ್ಬರು ಆವಯೋಹೋ ಅಂತ ಹೇಳಿ ಕರೀತಾರೆ. ಆವಯೋಹೋ ಅಂದ್ರೆ ನಮ್ಮಿಬ್ಬರ ಮಧ್ಯೆ, ಕೃಷ್ಣ ಮತ್ತೆ ಅರ್ಜುನನ ಮಧ್ಯೆ. ಜ್ಞಾನ ಯಜ್ಞದ ಮೂಲಕ ತೇನಾಹಂ, ತೇನ ಅಹಂ ಅವನಿಂದ ನಾನು ಅಂತ ಅದ್ರ ಅರ್ಥ. ತೇನ ಅಂದ್ರೆ ಅವನಿಂದ, ಅಹಂ ಅಂದ್ರೆ ನಾನು. ಇಷ್ಟಸ್ಯಾಮಿತಿ ಮೇ ಮತಿಹಿ, ಇಷ್ಟಸ್ಯಾಂ, ಸ್ಯಾಮ್ ಅಂದ್ರೆ ಪೂಜಿಸಲ್ಪಡುವ ಪಟ್ಟವನಾಗ್ತೇನೆ. ಇಷ್ಟಸ್ಯಾಂ ಪೂಜಿಸಲ್ಪಟ್ಟವನಾಗ್ತೇನೆ. ಇತಿ ಮೇ ಮತಿಹಿ ಎಂದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರಂಥದ್ದು. ಏನರ್ಥ ಕೊಡುತ್ತೆ ಅಂದ್ರೆ ಇದೆ ಇಮಂ ಧರ್ಮ್ಯಂ ಸಂವಾದಂ ಅಧೇಷ್ಯತೆ ಅಂತ ಹೇಳಿ ಕರೀತಾರೆ. ಒಮ್ಮೊಮ್ಮೆ ಉಲ್ಟಾ ಆಗತ್ತೆ ಅದು. ಇದರರ್ಥ ಯಾರು ಈ ಧರ್ಮಯುಕ್ತವಾದ ಸಂಭಾಷಣೆಯನ್ನ ಅಧ್ಯಯನ ಮಾಡುವನೋ ಆವಯೋಹೋ, ಅದು ನಮ್ಮಿಬ್ಬರ ಸಂಭಾಷಣೆಯಾಗಿದೆ. ನೋಡಿ ಏನ್ ಹೇಳ್ತಾ ಇರೋದಂದ್ರೆ, ಈಗೇನಾದ್ರು ನೀವು ಅಧ್ಯಯನ ಮಾಡಿದ್ರೆ ನಮ್ಮಿಬ್ಬರ ಸಂಭಾಷಣೆ ಅಂದ್ರೆ ನೀವು ಕೃಷ್ಣನ ಜೊತೆ ಸಂಭಾಷಣೆ ಮಾಡಿದ ಹಾಗೆ. ಅಲ್ಲಿ ನೀವು ಅರ್ಜುನ, ಅಲ್ಲಿ ಭಗವಂತ ಕೃಷ್ಣ. ಯಾರು ಇದನ್ ಮಾಡ್ತಾರೋ ನಮ್ಮಿಬ್ಬರ ಸಂವಾದ ಅವ್ರು ಮಾಡ್ದ ಹಾಗೆ ಅಂತ. ಅಂದ್ರೆ ಈಗ ಇಲ್ಲಿ ನಾನ್ ಕೂತಿದ್ದು ಓದ್ತಾ ಇದ್ರೆ ನಾನೇ ಅರ್ಜುನ ಕೃಷ್ಣನ್ ಜೊತೆಗೆ ಸಂವಾದ ಮಾಡ್ತೇನೆ, ನೀವು ಓದ್ತಾ ಇದ್ರೆ ನೀವು ಅರ್ಜುನ ಕೃಷ್ಣನ್ ಜೊತೆಗೆ ಸಂಭಾಷಣೆ ಮಾಡ್ತಾ ಇದ್ರ, ಆತರ ಸಂಭಾಷಣೆ ಆಗಿದೆ. ಜ್ಞಾನ ಯಜ್ಞೇನ ತೇನ ಅಹಂ ಇಷ್ಟಸ್ಯ ಅಂತ ಕರೀತಾರೆ. ಅವನು ಜ್ಞಾನ ಯಜ್ಞದ ಮೂಲಕ ನನ್ನನ್ನ ಪೂಜಿಸಿದವನಾಗ್ತಾನೆ. ಜ್ಞಾನ ಯಜ್ಞದ ಮೂಲಕ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಜ್ಞಾನ ಯಜ್ಞದ ಮೂಲಕ ಅಂತ ಹೇಳ್ತಾ ಇರೋದು ಯಾಕೆ? ಜ್ಞಾನ ಮತ್ತೆ ಯಜ್ಞದಿಂದ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ಈ ಎಲ್ಲ ಜ್ಞಾನವನ್ನ ಪಡೆದವನಾಗ್ತಾನೆ ಅವನು, ಬುದ್ಧಿವಂತನಾಗ್ತಾನೆ. ಮತ್ತೆ ಬುದ್ಧಿಯನ್ನ ಪಡೆದು ಯಜ್ಞವನ್ನ ಮಾಡಿದವನಾಗ್ತಾನೆ. ಯಾಕಂದ್ರೆ ಯಜ್ಞ ಮಾಡ್ಲಿಕ್ಕೆ ತುಂಬಾ ಇದು ಬೇಕು, ಸಲಕರಣೆಗಳು ಬೇಕು, ಸಾಮಗ್ರಿಗಳು ಬೇಕು. ಆದ್ರೆ ಇದೇ ಒಂದು ಜ್ಞಾನದ ಯಜ್ಞವನ್ನ ಅವನು ಮಾಡಿದಾಗತ್ತೆ. ಎಲ್ಲಾನು ಇದೆ. ಜ್ಞಾನ ಯಜ್ಞ, ಧನ ಯಜ್ಞ, ಮತ್ತೆ ಈ ಭೋಗ ಯಜ್ಞ, ತುಂಬಾ ಯಜ್ಞಗಳನ್ನ ನಾವು ಕಾಣ್ತೇವೆ. ಇಲ್ಲಿ ಜ್ಞಾನ ಯಜ್ಞದ ಕುರಿತಾಗಿ ಹೇಳ್ತಾ ಇರುವಂತದ್ದು. ಯಾಕೆ ಈ ಉಪದೇಶವನ್ನು ನೀನ್ ತಿಳ್ಕೊಳ್ತಾ ಇದೀಯಾ. ಹಾಗಾಗಿ ಇಷ್ಟಸ್ಯಾಮಿತಿ ಮೇ ಮತಿಹಿ. ಸೊ ಇದು ನನ್ನ ದೃಢ, ಇತಿ ಮೇ ಮತಿಹಿ ಅಂದ್ರೆ ಇದು ನನ್ನ ದೃಢವಾದ ಅಭಿಪ್ರಾಯ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಏನರ್ಥ ಕೊಡುತ್ತೆ? ಈ ಧರ್ಮಯುಕ್ತವಾದ ಕೃಷ್ಣ ಅರ್ಜುನ ಸಂಭಾಷಣೆಯನ್ನ ಅಧ್ಯಯನ ಮಾಡುವವನು ಜ್ಞಾನ ಯಜ್ಞದ ಮೂಲಕ ನನ್ನನ್ನ ಪೂಜಿಸಿದಂತವನಾಗ್ತಾನೆ. ಇದು ನನ್ನ ದೃಢವಾದ ಅಭಿಪ್ರಾಯ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಇದು ಕಡೆ ಶ್ಲೋಕನ ಮಾತಾಜಿ? ಲಾಸ್ಟ್ ಮಾಡಿಬಿಡಿ ಮಾತಾಜಿ, ಬೇಗ ಮುಗಿಸಿ. ನೆಕ್ಸ್ಟ್ ನಂದೇ ಇದೆ ಮಾತಾಜಿ ಕ್ಲಾಸ್. ಹಾಗಾಗಿ ಓಕೆ ಮಾತಾಜಿ. ರೇಣುಕಾ ಮಾತಾಜಿ, ರೂಪಾ ಕೊಡೆಕಲ್ ಮಾತಾಜಿ ಹೇಳಿದ್ರಲ್ಲ ನೀವು? ರೂಪಾ ಕೊಡೆಕಲ್ ಮಾತಾಜಿ? ಇಲ್ಲ ಮಾತಾಜಿ, ಹೇಳಿಲ್ಲ ಮಾತಾಜಿ. ರೂಪಾ ಕೊಡೆಕಲ್ ಮಾತಾಜಿ, ರೇಣುಕಾ ಮಾತಾಜಿ, ಶಶಿಕಲಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಸುಚಿತ್ರಾ ಮಾತಾಜಿ, ತಾರಾ ವಿ ಮಾತಾಜಿ, ಉಮಾದೇವಿ ಮಾತಾಜಿ, ವೀಣಾ ಮಾತಾಜಿ, ವಿಜಯ ಪ್ರಭುಜಿ. ಹರೇ ಕೃಷ್ಣ. ಎಲ್ರು ಹೇಳಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 70. ಅಧ್ಯಶ್ಯತೆ ಚ ಯ ಇಮಂ ಧರ್ಮಂ ಸಂವಾದಮಾವಯೋಃ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಶ್ಯಾಮತಿ ಮೇ ಮತಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. 4ನೇ ಚರಣ ಇನ್ನೊಮ್ಮೆ ಹೇಳಿ. ಇಷ್ಟಶ್ಯಾಮತಿ ಮೇ ಮತಿಃ. ನೋಡಿ ಗಮನಿಸಿ ಏನಿದೆ ನೋಡಿ. ಸ್ಯಾಮಿತಿ, ಇಷ್ಟಶ್ಯಾಮಿತಿ ಮೇ ಮತಿಃ. ಈಗ ಸರಿ ಬಂತು. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅದೇಶತೆ ಚ ಯೇ ಇಮಂ
ಧರ್ಮಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಾಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ ಎರಡನೇ ಮಾತಾಜಿ. ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಧರ್ಮ್ಯಂ ಸಂವಾದ ಭಾವೇಯೋಃ. ಸಂವಾದ ನೋಡಿ, ಸಂವಾದ ಅಲ್ಲ, ಸಂವಾದ. ಸಂವಾದ. ಹರೇ ಕೃಷ್ಣ ಮಾತಾಜಿ. ಸರಿ ಧನ್ಯವಾದ. ಶ್ಲೋಕ 70. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 70. ಅದ್ದೇಶತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಇಷ್ಟಶ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮುಗಿಸೋಣ ಮಾತಾಜಿ. ಇದ್ದಾರೆ ಮಾತಾಜಿ ಹೇಳಿ. ಇನ್ನೊಂದಿಬ್ರಿಗಷ್ಟೇ ಹೇಳ್ಸಿ ಮಾತಾಜಿ, 2-3 ಜನರಿಗೆ. ಶ್ಲೋಕ 70. ಅಧ್ಯಶ್ಯತೆ ಚ ಯೂಯಿಮಂ ಧರ್ಮಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಃ ಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಇಷ್ಟಃ ಅಂತ ಹೇಳ್ಬೇಡಿ, ಮಧ್ಯದಲ್ಲಿ ಬಂದಾಗ ಇಷ್ಟಸ್ಯಾಮಿತಿ. ಇಷ್ಟಸ್ಯಾಮಿತಿ ಹ ಸ್ವಲ್ಪ ಮಾತ್ರ ಕೇಳಿಸ್ಬೇಕಲ್ಲಿ, ಎಂಡಿಗೆ ಮಾತ್ರ ವಿಸರ್ಗ ಉಚ್ಚಾರಣೆ ಮಾಡ್ಬೇಕು. ಇಷ್ಟಸ್ಯಾಮಿತಿ ಮೇ ಮತಿಃ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ? ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಸರಿ ಬರ್ತಾ ಇಲ್ಲ. ಬೇರೆ ಬೇರೆ ಈಗ ಬೇರೆಯವ್ರು ಹಾಕಿದ್ದಾರೆ ನೋಡಿ ಪ್ರಭುಜಿ ಮಾತಾಜಿ. ಹಾಕಿದ್ದಾರೆ. ಈಗ ರವಿ ಸರ್ ಗುರು ಇವ್ರು ಹಾಕಿದ್ದಾರೆ ನೋಡಿ, ದಯವಿಟ್ಟು. ಈಗ ಹಾಕಿರೋದು ಸರಿ ಇದೆ. ಮೊದ್ಲೇ 2 ಸಲ ಹಾಕಿರೋದು ಇದ್ರದ್ದು ಭಾಗವತ ಕ್ಲಾಸ್ ಹಾಕ್ಬಿಟ್ಟಿದ್ರು. ಹರೇ ಕೃಷ್ಣ. ಯಾವುದು ಅಟೆಂಡೆನ್ಸ್? ಹೌದು ಮಾತಾಜಿ. ಸ್ಕಂದ 2 ಕ್ವಶನ್ಸ್ ಲಿಂಕ್ ಹಾಕಿದ್ರು. ಯಾರು ರವಿ ಇವರು ಪ್ರಭು ಅವರು ಈಗ ಸರಿಯಾಗಿ ಹಾಕಿದ್ದಾರೆ. ನೆಕ್ಸ್ಟ್ ಹೇಳಿ ಮಾತಾಜಿ. ಯಾರು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಅಧ್ಯೇಶತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಾಯಜ್ಞಾನೆ ತೇನಾಹಂ ಇಷ್ಟಂ ಸ್ಯಾಮಿತಿ ಮೇ ಮತಿಃ. 3ನೇ ಚರಣ ಹೇಳಿ ಮಾತು. 2ನೇ ಚರಣ ಹೇಳಿ. ಧರ್ಮ್ಯಂ ಸಂವಾದಮಾವಯೋ. ಅಲ್ಲ ಮಾತಾಜಿ, ಸಂವಾದ. ಬರ್ಬೇಕಲ್ಲಿ, ಸಂವಾದ. ಧರ್ಮ್ಯಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ. 4ನೇ ಚರಣ ಹೇಳಿ. ಇಷ್ಟಂ ಸ್ಯಾಮಿತಿ ಮೇ ಮತಿಃ. ಇಷ್ಟಂ ಅಲ್ಲ ಮಾತಾಜಿ, ಅಲ್ಲಿ ವಿಸರ್ಗ ಇದೆಯಲ್ಲ. 0 ಅಂದ್ರೆ ಅದು ಅನುಸ್ವಾರ ಅಂತಾರೆ. ಇದು 2 0 ಸಣ್ಣ ಚಿಕ್ಕದಾಗಿ 2 0 ಇದ್ರೆ ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಇಷ್ಟಸ್ಯಾಮಿತಿ. ಇದು ಕೊನೆಗೆ ಯಾವಾಗ ಇರುತ್ತೋ ಅವಾಗ ಮತಿಹಿ ಇದೆಯಲ್ಲ, ಅಲ್ಲಿ ಹ ಮಾತ್ರ ಉಚ್ಚಾರಣೆ ಮಾಡ್ತೇವೆ. ಒತ್ತಿ ಹ ಉಚ್ಚಾರಣೆ ಮಾಡ್ತೇವೆ. ಇಲ್ಲಿ ಮಧ್ಯದಲ್ಲಿದ್ದಾಗ ಒತ್ತಿ ಹ ಉಚ್ಚಾರಣೆ ಮಾಡಬಾರ್ದು. ಇಷ್ಟಸ್ಯಾಮಿತಿ. ಇಷ್ಟಶ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಈ ಕ್ಲಾಸ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಮಾತಾಜಿ? ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಮಾತಾಜಿ ಹೇಳ ನಾನು ಧನ್ಯವಾದಗಳು ಮಾತಾಜಿ. ನೀವೊಬ್ರು ಹೇಳಿ ಮಾತಾಜಿ. ಅಧ್ಯೇಶತೆ ಚ ಯ ಇಮಂ ಧರ್ಮಂ ಸಂವಾದಮಾವಯೋ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಹರೇ ಕೃಷ್ಣ ಮಾತಾಜಿ. 2ನೇ ಚರಣ ಹೇಳಿ ಮಾತಾಜಿ. ಧರ್ಮ್ಯಂ ಸಂವಾದಮಾವಯೋಃ. ಬೇಡ ಮತ್ತೆ ಅಂತ ಸಂವಾದ ಬೇಕಾದನ್ನ ಧರ್ಮ್ಯಂ ಉಚ್ಚಾರ. ಸಂವಾದ ಮಾವಯೋ. ಒತ್ತು ಹೇಳ್ಬೇಕಾ? ಹೇಳ್ಬೇಕಾ? ಹೌದು ಮಾತಾಜಿ. ಹೇಳ್ಬೇಕು ಮಾತಾಜಿ. ಮಾವಯೋ
ವರ ಬರುತ್ತಲ್ಲ ಮುಂದಿನ ವನೇ ಹಿಂದೆ ಅನುಸ್ವಾರಕ್ಕೆ ಹಚ್ಬೇಕು ಅಷ್ಟೇ. ಉಳ್ದಿದ್ ಸರಿ ಇದೆ ಮಾತಾಜಿ. ಓಕೆ ಓಕೆ. ಧರ್ಮ್ಯಂ ಹರೇ ಸಂಬೋಧಮಾವಯೋ. ಹರೇ ಕೃಷ್ಣ ಕ್ಲಾಸ್ ಮಾತಾಜಿ. ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಮಾತಾಜಿ? ಹರೇ ಕೃಷ್ಣ ಓಪನ್ ಮಾತಾಜಿ. ಓಪನ್ ಆಗಿದೆ ಮಾತಾಜಿ ಈಗ ತರಗತಿ. ಅಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗೋದು? 4 ಗಂಟೆಗೆ. 4 ಗಂಟೆ. 4 ಗಂಟೆಗ? ನನ್ 4:45ಗೆ ಜಾಯ್ನ್ ಆದೆ ಅದಕ್ಕೆ. ಧನ್ಯವಾದಗಳು ಎಲ್ಲ ಮಾತಾಜಿ, ಮಾತಾಜಿ correct ಆಗಿ ಪ್ರಭುಜಿಗಳಿಗೆ. ಹರೇ ಕೃಷ್ಣ ಮಾತಾಜಿ. ನಮಿತಾ ಮಾತಾಜಿ, ಹಾ ನಾನ್ ಮಾತಾಜಿ. ಲಿಂಕ್ ಕರೆಕ್ಟ್ ಆಗಿ ಹಾಕಿದ್ದೀನಿ. ಸುಮಿತ್ರಮ್ಮ ಮಾತಾಜಿ ಬೇರೆ ಕಡೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ಏನಾದ್ರು ನನ್ಗೆ ಬೇರೆ ಯಾರಿಗೂ ನೋಡಿ. ಆಗಿಲ್ಲ ಯಾರಿಗೂ ಓಪನ್ ಮಾತಾಜಿ. ಆಗ್ತಾ ಇಲ್ಲ ಹೇಳಿ, ಯಾರಿಗೂ ಆಗಿಲ್ಲ. ಯಾರಿಗೂ ಓಪನ್ ಆಗ್ತಾ ಇಲ್ಲ. ಒಂದ್ ನಿಮಿಷ ಯಾರಿಗೂ ಆಗ್ಲಿಲ್ಲ, ನಾನೊಬ್ಬಳಿಗೆ ಅಲ್ಲ. ಈ ರವಿ ರವಿ ಸರ್ ಸರ್ ಹಾಕಿದ್ದಾರೆ ಈಗ, ಮಾತಾಜಿ ಅವ್ರು ಕರೆಕ್ಟ್ ಆಗಿ ಪ್ರಭುಜಿಗಳಿಗೆ. ಹಾಕಿದ್ದಾರೆ. ಎಲ್ಲರೂ ಮೆಸೇಜ್ ಹಾಕ್ತಿದ್ದಾರೆ ನೋಡಿ. ಅದರಲ್ಲೇನೆ ಲಿಂಕ್, ಅದೇ ಲಿಂಕ್ ಅಲ್ಲೇ ಓಪನ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಬೇಗ ಮೀಟಿಂಗ್ ಎಂಡ್ ಹೋಗ್ಲಿ ಬಿಡಿ, ಮಾಡ್ತೀನಿ. ಪರವಾಗಿಲ್ಲ. ಆರ್ಗ್ಯುಮೆಂಟ್ ಬೇಡ ಅದಕ್ಕೆ. ಆಗಿಲ್ಲ ಅಷ್ಟೇ. ಆರ್ಗ್ಯುಮೆಂಟ್ ಅಲ್ಲ ಧನ್ಯವಾದ. ಮಾತಾಜಿ, ಬೇಡ ಗೊತ್ತಾಗ್ಬೇಕಲ್ಲ ಮಾತಾಜಿ. ಮಾತಾಜಿ. ಸಾರಿ ನಾನು ಹಾಕೋದೇ ಬೇಡ. ಅಟೆಂಡೆನ್ಸ್ ಸಾರಿ. ರವಿ ಹರೇ ಸರ್ ಕೃಷ್ಣ. ಇದ್ರೆ ಕೇಳಿ, ಅವ್ರು ಧನ್ಯವಾದಗಳು ಎಲ್ಲ ಹಾಕಿದ್ದಾರೆ. ಮಾತಾಜಿ ಪ್ರಭುಜಿಗಳಿಗೆ. ಹರೇ ವಾಂಛಾ ಕೃಷ್ಣ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್